ಕನ್ನಡ ಜಿಲ್ಲಾ ಶಾಖೆ ಮಂಗಳೂರು, ಶ್ರೀದೇವಿ ಮೂಕಾಂಬಿಕಾ ದೇವಸ್ಥಾನ ಕೊಲ್ಯ ಸೋಮೇಶ್ವರ, ಯುವ ರೆಡ್ ಕ್ರಾಸ್ ನಿಟ್ಟೆ ವಿದ್ಯಾನಿಲಯ ಮತ್ತು ಜಸ್ಟಿಸ್ KS ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು, ರೋಟರಿ ಕ್ಲಬ್ ಮಂಗಳೂರು ಮತ್ತು ರೋಟರಿ ಸಮುದಾಯ ದಳ ಕುಂಪಲ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಮಿತಿ, BC ಟ್ರಸ್ಟ್ ಕೊಲ್ಯ ಸೋಮೇಶ್ವರ ಕೋಟೆಕರ್, ಶ್ರೀ ಸ್ವಾಮಿ ರಮಾನಂದಾಶ್ರಮ ಮಹಿಳಾ ಮಂಡಲ ಕೊಲ್ಯ, ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ತಾಲೂಕು, HDFC ಹೋಲ್ಸೇಲ್ ಬ್ಯಾಂಕಿಂಗ್ ನಿರ್ವಹಣಾ ಬ್ಯಾಂಕ್ ಮಂಗಳೂರು, ಹಿಂದೂ ಬಾಂಧವರು ಕಣೀರು ತೋಟ ಕೊಲ್ಯ, ಫ್ರೆಂಡ್ಸ್ ಕ್ಲಬ್ ಕೊಲ್ಯ ಇವರ ಜಂಟಿ ಆಶ್ರಯದಲ್ಲಿ ಉಚಿತ ಆರೋಗ್ಯ ಮತ್ತು ಅರ್ಬುದ ರೋಗ ಪೂರ್ವ ತಪಾಸಣಾ ಶಿಬಿರ ಹಾಗೂ ಅರ್ಬುದ ರೋಗದ ಮಾಹಿತಿ ಕಾರ್ಯಾಗಾರ, ಉಚಿತ ಕಣ್ಣು ಪರೀಕ್ಷೆ ಹಾಗೂ ಉಚಿತ ಕನ್ನಡಕ ವಿತರಣೆ ಮತ್ತು ಸಾರ್ವಜನಿಕ ರಕ್ತದಾನ ಶಿಬಿರ ಕಾರ್ಯಕ್ರಮ ನಡೆಯಲಿದೆ. ಆಡಲು ಶ್ರೀಮತಿ ಪುಷ್ಪಕಲಾ, ಶ್ರೀಮತಿ ಸುನಂದಾ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ ನೀಲಿಲ್ಲ ಜನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ ನೀಲಿಲ್ಲ ಜನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ ಮಧುರು ಗಣಪತಿ ಶರಾಬು ಗಣಪತಿ ಕುಂಭಾಷಿ ಗಣಪತಿ ಶರಣು ಅಟ್ಟಂಗುಳಿ ಗಣಪತಿ ಎಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ನಿಕಟನೆ ವಿಮಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ ನಿಕಟನೆ ವಿಮಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ ಇನ್ನನ್ನು ಎಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ ಎಂದೆಂದು ನಿನ್ನನ್ನು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ ಮಧುರ ಗಣಪತಿ ಶರಾವು ಗಣಪತಿ ಕುಂಭಾಷಿ ಗಣಪತಿ ಶರಣು ಅಟ್ಟಂಗಡಿ ಗಣಪತಿ ಎಡಗುಂಜಿ ಗಣಪತಿ ಕೋರಣ್ಣ ಗಣಪತಿ ಶರಣು ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಮಾತೃಮಂಡಳಿ ಸದಸ್ಯರಿಗೆ ಧನ್ಯವಾದಗಳು. ಮಾಡಲಿಕ್ಕಿದ್ದಾರೆ ನಮ್ಮ ವೇದಿಕೆ ಬರಬೇಕಾಗಿ ನಾನು ಅವರನ್ನು ವಿನಂತಿ ಮಾಡ್ತೇನೆ. ಅದಕ್ಕೆ ಸಚಿವರು ಅವರು ಸಹ ವೇದಿಕೆ ಬರಬೇಕು. ತಾಯಿ ಮೂಕಾಂಬಿಕೆಯನ್ನು ಸ್ಮರಿಸುತ್ತಾ ಪರಮ ಪೂಜ್ಯ ಶ್ರೀ ಶ್ರೀ ರಮಾನಂದ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೇವೆ. ಈಗಾಗಲೇ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಂಡಿದೆ.
ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆ ವಹಿಸಿಕೊಳ್ಳಲು ಬಂದಿರೋರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಗಳೂರು ಇದರ ಅಧ್ಯಕ್ಷರು ಆಗಿರತಕ್ಕಂಥ CA ಶಾಂತರಾಮ್ ಶೆಟ್ಟಿ ಇವರಿಗೆ ಶ್ರೀ ಹರೀಶ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ಅದೇ ರೀತಿ ನಮ್ಮ ದೇವಸ್ಥಾನದ ಮುಕ್ತೇಶ್ವರದಿಂದ ಶ್ರೀ ವಾಸುದೇವಗೌಡ ನಮ್ಮ ಜೊತೆ ಇದ್ದಾರೆ. ಅವರು ನಾನು ಆತ್ಮೀಯವಾಗಿ ಸ್ವಾಗತಿಸಿದವರಿಗೆ ಗೌತಮ್ ಅವರು ಹೂ ನೀಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಅದೇ ರೀತಿ HDFCಯ ಅರವಿಂದ್ ನಮ್ಮ ಜೊತೆ ಇದ್ದಾರೆ. ಅವರು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅವರಿಗೆ ಶ್ರೀಮತಿ ಸುಂದರಿ ಅವರು ಹೂ ನೀಡಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ಕ್ಯಾನ್ಸರ್ ಕಾಯಿಲೆ ಮತ್ತು ಅರಿವು ಜಾಗೃತಿಯ ಬಗ್ಗೆ ಡಾಕ್ಟರ್ ಕೃಷ್ಣ ಶರಣ್ ಇವರು ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸಿದವರಿಗೆ ಸುಶೀಲಾ ಇವರು ಶ್ರೀಮತಿ ಕುಸುಮ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ನಮ್ಮ ಜೊತೆ ಯತೀಶ್ ಬೇಕಾಂಬಾಡಿ ಇರಬೇಕಿತ್ತು, ಸಚ್ಚಿದಾನಂದ ಇರಬೇಕಿತ್ತು, ಅನಿವಾರ್ಯ ಕಾರಣದಿಂದ ಬರಲಿಕ್ಕೆ ಆಗುವುದಿಲ್ಲ ಅಂತ ತಿಳಿಸಿದ್ದಾರೆ. ಇದೀಗ ರೆಡ್ ಕ್ರಾಸ್ ಸಂಸ್ಥೆಯ ಬಿ ಹರೀಶ್ ರೈ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ಸುಶೀಲಾ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ಅದೇ ರೀತಿ ಯುವ ರೆಡ್ ಕ್ರಾಸ್ ಸೊಸೈಟಿ ನಿತ್ಯ ವಿಶ್ವವಿದ್ಯಾಲಯ ಇದರ ಡಾಕ್ಟರ್ ಶಾಂತನು ಶಾ ಇವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಅವರನ್ನು ಸತೀಶ್ ದೀಪಂ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಜೊತೆ ಬಂದು ಸೇರಿದ್ದಾರೆ ಡಾಕ್ಟರ್ ಸದಾನಂದ ಪೂಜಾರಿ ಮತ್ತು ರೋಟರಿಯ ಸಂಜೀವ್ ಪೂಜಾರಿ. ಮುಂದೆ ಶಶಿಕಲಾ ಅವರು ಬರಬೇಕಿತ್ತು, ಇನ್ನೇನು ಕೆಲವೇ ನಿಮಿಷದಲ್ಲಿ ಬಂದು ಸೇರಿಕೊಂಡಿದ್ದಾರೆ. ಅದೇ ರೀತಿ ರವಿ ಕಣಿಯೂರು ತೋಟ ನಮ್ಮ ಕಣಿಯೂರು ತೋಟದ ಕಾರ್ಯಕರ್ತರು ಅವರು ನಮ್ಮ ಜೊತೆ ಇದ್ದಾರೆ. ಅವರು ನಾನು ಆತ್ಮೀಯವಾಗಿ ಸ್ವಾಗತಿಸಿದವರಿಗೆ ಶ್ರೀಮತಿ ಪುಷ್ಪಕ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ಅದೇ ರೀತಿ ಯುವ ರೆಡ್ ಕ್ರಾಸ್ ಸಮಿತಿಯ ನಿರ್ದೇಶಕರಂತ ಶ್ರೀ ಸಚೇಶ್ವರನ ನಮ್ಮ ಜೊತೆ ಇದ್ದಾರೆ. ಅವರು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅವರಿಗೆ ಶ್ರೀಮತಿ ತುಳಸಿ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ಅದೇ ರೀತಿ ನಮ್ಮ ರೆಡ್ ಕ್ರಾಸ್ ಸೊಸೈಟಿಯ ರಕ್ತದಾನ ಕೇಂದ್ರದ ಪ್ರವೀಣ್ ಇದ್ದಾರೆ. ಅವರು ಕೂಡ ಸ್ವಾಗತ ಮಾಡ್ತಿದ್ದೇನೆ. ಅವರು ಹಿಂದ್ಗಡೆ ಇದ್ದಾರೆ. ಅವರು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ಈ ಎಲ್ಲ ಕಾರ್ಯಕ್ರಮಕ್ಕೆ ನಮಗೆ ಪ್ರೇರಕ ಶಕ್ತಿ ಮತ್ತು ಎಲ್ಲ ವ್ಯವಸ್ಥೆ ನಮ್ಮ ಜೊತೆ ಸೇರಿಕೊಂಡವರು ನಮ್ಮ ಬ್ರಹ್ಮಾಂಡೇಶ್ವರ ಮಹಿಳಾ ಮಂಡಳಿಯ ಎಲ್ಲ ಸದಸ್ಯರು, ಅವರ ಪ್ರತಿನಿಧಿ ಅಧ್ಯಕ್ಷರು ನಮ್ಮ ಜೊತೆ ಶ್ರೀಮತಿ ಸುಲೋಚನೆ ಟೀಚರ್ ಅವರಿದ್ದಾರೆ. ಅವರಿಗೆ ನಾನು ನಮ್ಮ ಮೇಲರ ಪರವಾಗಿ ಆತ್ಮೀಯ ಸ್ವಾಗತಿಸ್ತಾ ಶ್ರೀಮತಿ ತುಳಸಿ ಅವರು ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿದ್ದೇನೆ. ಅದೇ ರೀತಿ ಬಂದಿರತಕ್ಕಂಥ ಎಲ್ಲ ಬಂಧುಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ, ಪತ್ರಕರ್ತ ಬಂಧುಗಳನ್ನು ಸ್ವಾಗತಿಸ್ತಾ, ಅಶ್ವಿನ್ ಅವರು ನಮ್ಮ ವೇದಿಕೆ ಬರಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ಫ್ರೆಂಡ್ಸ್ ಕೊಲ್ಲಿ ಇದರ ಸಂಚಾಲಕರು ಅಶ್ವಿನ್ ಕೊಲ್ಲಿ ಇವರು ಕೂಡ ವೇದಿಕೆ ಬರಬೇಕಾಗಿ ನಾನು ವಿನಂತಿ ಮಾಡ್ತಿದ್ದೇನೆ. ಅಶ್ವಿನ್ ಅವರಿಗೆ ಶ್ರೀ ಪ್ರಕಾಶ್ ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ಮತ್ತೊಮ್ಮೆ ಬಂದಿರತಕ್ಕಂಥ ಎಲ್ಲ ಬಂಧುಗಳನ್ನು ಹಾಗೂ ಸುದ್ದಿ ಮಾಧ್ಯಮ ದೃಶ್ಯ ಮಾಧ್ಯಮದ ಬಂಧುಗಳನ್ನು ಸ್ವಾಗತಿಸ್ತಾ ನನ್ನ ಸ್ವಾಗತ ಮಾತನ್ನು ಮುಕ್ತಾಯ ಮಾಡ್ತಿದ್ದೇನೆ. ಸ್ವಾಗತವನ್ನು ಮಾಡಿದ ನಾರಾಯಣ ಕುಂಬಳ ಇವರಿಗೆ ಹೂವನ್ನು ನೀಡಿ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಇವತ್ತಿನ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಡಾಕ್ಟರ್ ಶಾಂತನು ಸಹ शत्रुबुद्धि विनाशाय दीपज्योतिर्नमोस्तुते दीपज्योतिर्नमोस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परोहरतु मे पापं सन्ध्यादीपनमोस्तुते. ಕ್ಯಾನ್ಸರ್ ಕಾಯಿಲೆ ಅರಿವು ಆಸ್ಪತ್ರೆ ದೇರಳಕಟ್ಟೆ ಇವರಿಂದ ಈಗ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ನಮ್ಮ ಎಂತ ಹೇಳಿ ಮಾಮೂಲಿಯಾಗಿ ಕನ್ನಡದಲ್ಲಿ ಮಾತಾಡ್ಬೋದು, ತೊಂದರೆ ಇಲ್ಲ.
ಸೊ ಅದೇ ನಾನೀಗ ಜಸ್ಟ್ ಒಂದು 10 ನಿಮಿಷ ಏನಾದರೂ ಮಾತಾಡ್ತೇನೆ ಅಷ್ಟೇ. ನಿಮ್ಮ ಕಡೆಯಿಂದ ಎಂಥಾದ್ರು ಪ್ರಶ್ನೆ ಇದ್ದರೆ ಧಾರಾಳವಾಗಿ ಕೇಳಿ, ನಿಸ್ಸಂಕೋಚದಿಂದ ಕೇಳಿ. ಪ್ರಶ್ನೆ ಉತ್ತರ ಇದ್ದರೆ ಒಳ್ಳೆಯದು. ನಾನು ಮಾತಾಡೋದ್ರ ಬದಲಿಗೆ ನೀವು ಪ್ರಶ್ನೆ ನಾನು ಉತ್ತರ ಕೊಡೋದು ಬೆಟರ್. ಬಟ್ ಸ್ಟಾರ್ಟ್ ಮಾಡ್ತೇನೆ ನಾ ಬೇಕಿದ್ರೆ. ಕ್ಯಾನ್ಸರ್ ಅಂತ ಹೇಳುವುದನ್ನು ಹೆದರ್ಬೇಕಾ? ಕ್ಯಾನ್ಸರ್ ಅಂತ ನೋಡಿ, ಹೆಸರು ನೋಡಿದ್ರ ನೀವು? ಅರ್ಬುದ ಕಾಯಿಲೆ. ಕ್ಯಾನ್ಸರ್ ಅಲ್ಲ. ಯಾಕೆ ಅರ್ಬುದ ಕಾಯಿಲೆ ಅಂತ ಹೇಳಿದ್ರೆ ಸ್ವಲ್ಪ ಸಮಾಧಾನ ಆಗ್ಬೋದು ಅಂತ, ಕ್ಯಾನ್ಸರ್ ಅಂತ ಹೇಳಿದ್ರೆ ಹೆದರಿಕೆ ಆಗ್ಬೋದು ಅಂತ ಜನರಿಗೆ. ಕ್ಯಾನ್ಸರ್ ಅಂತ ಹೆದರ್ಬೇಕಾ? ಯಾಕೆ ಹೆದರ್ಬೇಕು? ಕ್ಯಾನ್ಸರ್ ಅಂತ ಹೇಳುವಂತ ಒಂದು ಕಾಯಿಲೆ ಯಾಕೆ ಹೆದರ್ಬೇಕು ನಾವು? ನಿಮ್ಮ ಅಭಿಪ್ರಾಯ ಏನು? ಹೇಗೆ? ಸೊ ಇದು ಈಗ ಸಾಧಾರಣವಾಗಿ ಹೇಳುವಂತ ಡೈಲಾಗ್ ಎಂತ ಅಂದ್ರೆ, ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅಂತ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅಂದ್ರೆ ಕ್ಯಾನ್ಸರ್ ಅಂದ್ರೆ ತೀರಿ ಹೋಗ್ತಾರೆ ಅಂತ. ಬಟ್ ಅದು ಸತ್ಯ ವಿಷಯವಾ? ಅಲ್ಲ. ಕ್ಯಾನ್ಸರ್ ಗುಣ ಆಗುವ ಸಾಧ್ಯತೆ ಉಂಟು. ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದ ಮೇಲೆ ಜೀವಮಾನ ಕಳೆದವರಿದ್ದಾರೆ. ಒಂದಲ್ಲ ಒಂದು ದಿವಸ ಎಲ್ಲರೂ ಹೋಗ್ಲೇಬೇಕು, ಅದರಲ್ಲಿ ಡೌಟೇ ಇಲ್ಲ. ಹುಟ್ಟಿದವನು ಸಾಯಲೇಬೇಕು, ಯಾವುದೇ ಕಾರಣ ಇರ್ಬೋದು. ಅದಕ್ಕೆ ಎಂಥದೇ ಹೆಸರು ಕೊಡ್ಬೋದು. ಅದಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಕೊಡ್ಬೋದು, ಕಿಡ್ನಿ ಫೇಲ್ಯೂರ್ ಅಂತ ಕೊಡ್ಬೋದು, ರೋಡ್ ಆಕ್ಸಿಡೆಂಟ್ ಅಂತ ಕೊಡ್ಬೋದು, ಅಥವಾ ಕ್ಯಾನ್ಸರ್ ಅಂತಲೂ ಕೊಡ್ಬೋದು. ಒಂದಲ್ಲ ಒಂದು ದಿವಸ ಹೋಗ್ಲೇಬೇಕು, ಅದರಲ್ಲಿ ಡೌಟ್ ಇಲ್ಲ. ಬಟ್ ಕ್ಯಾನ್ಸರ್ ಅಂತ ಹೇಳುವಂಥ ಕಾಯಿಲೆ ಗುಣ ಆಗೋದಿಲ್ಲ ಅಂತ ಹೇಳೋದು ಫಸ್ಟ್ ವಿಷಯ ನಾನು ಇಲ್ಲಿ ಹೇಳಬೇಕಾಗಿರೋದು. ನೆನ್ಪಿಟ್ಕೊಳ್ಳಿ, ಖಂಡಿತವಾಗಿ ಗುಣ ಆದವರಿದ್ದಾರೆ. ನಾ ಸುಮಾರಾಗಿ ಹೇಳೋದಾದರೆ 10 ಪೇಷಂಟ್ ಬಂದರೆ, ಈಗಿನ ಕಾಲದಲ್ಲಿ ಸುಮಾರಾಗಿ ಹೇಳೋದಾದರೆ 10 ಕ್ಯಾನ್ಸರ್ ಪೇಷಂಟ್ ಬಂದರೆ, ಎಲ್ಲ ಕ್ಯಾನ್ಸರ್, ನಾನು ಕ್ಯಾನ್ಸರ್ ಅಂದರೆ ಒಂದು ವರ್ಡ್, ಒಂದು ಅಕ್ಷರ. ಬಟ್ ಕ್ಯಾನ್ಸರ್ ಅಂದರೆ ಒಂದು ಕಾಯಿಲೆ ಅಲ್ಲ, ನೂರಾರು ಕಾಯಿಲೆಗಳು. ಆ್ಯಕ್ಚುಲಿ ನೂರಾರು ಕೂಡ ಅಲ್ಲ, ಸಾವಿರಾರು ಕಾಯಿಲೆಗಳು ಉಂಟು. ಕ್ಯಾನ್ಸರ್ ಅಂತ ಹೇಳಿದರೆ ಒಂದು ಕಾಯಿಲೆ ಅಂತ ಯೋಚನೆ ಮಾಡಬೇಡಿ, ಸಾವಿರಾರು ನಮೂನೆ ಕ್ಯಾನ್ಸರ್ಸ್ ಉಂಟು. ಆ್ಯಂಡ್ ಎಲ್ಲ ಕ್ಯಾನ್ಸರ್ಸ್ ಒಂದೇ ಥರ ಅಂತ ಯೋಚನೆ ಮಾಡಬೇಡಿ. ಆ್ಯಂಡ್ ಒಂದೇ ಟೈಪಿನ ಕ್ಯಾನ್ಸರ್ ಆದರೂ ಎಲ್ಲ ಪೇಷಂಟ್ ಒಂದೇ ಥರ ಅಂತ ಯೋಚನೆ ಮಾಡಬೇಡಿ. ಪ್ರತಿ ಪೇಷಂಟ್ ಬೇರೆ, ಪ್ರತಿ ವ್ಯಕ್ತಿ ಬೇರೆ. ಹೇಗೆ ನಮ್ಮ ತೂಕ ಬೇರೆ, ಹೇಗೆ ನಮ್ಮ ಚರ್ಮದ ಬಣ್ಣ ಬೇರೆ, ಹೇಗೆ ನಾವು ಹೇಗೆ ಬೇರೆ ಬೇರೆ ಇದ್ದೇವ, ಬಟ್ ಆದರೂ ಸಹ ನಾವೆಲ್ಲರೂ ಮನುಷ್ಯರೇ ಅಂತ ಹೇಳಿದಾಗೆ ಕ್ಯಾನ್ಸರ್ ಅಂತ ಹೇಳೋದು ಒಂದು ಹೆಸರು. ಬಟ್ ಕಾಯಿಲೆ ಹಲವಾರು ನಮೂನೆ ಕಾಯಿಲೆಗಳಿರ್ತದೆ. ಎಲ್ಲ ಕಾಯಿಲೆ ಒಂದೇ ಥರ ಅಂತ ಯೋಚನೆ ಮಾಡಬೇಡಿ. ಬಟ್ ಸುಮಾರಾಗಿ ನೀವು 10 ಪೇಷಂಟ್ ತೆಕ್ಕೊಂಡ್ರೆ, 10 ಕ್ಯಾನ್ಸರ್ ಪೇಷಂಟ್ ಬಂದರು ಅಂತ ಇಟ್ಕೊಳ್ಳಿ, ಆ 10ರಲ್ಲಿ ಸುಮಾರಾಗಿ 4 ಪೇಷಂಟಿಗೆ ಕಾಯಿಲೆ ಗುಣ ಆಗ್ತದೆ ಅಂತ ಹೇಳ್ತೇವೆ ನಾವು ಸುಮಾರಾಗಿ. ಗೊತ್ತಾಯ್ತಲ್ಲ? ಇದು ತಪ್ಪು ನಂಬಿಕೆ, ದಟ್ ಕ್ಯಾನ್ಸರ್ ಗುಣ ಆಗೋದಿಲ್ಲ ಅಂತ ಹೇಳೋದು. ಬಟ್ ಯಾರಿಗೆ ಗುಣ ಆಗ್ತದೆ, ಯಾರಿಗೆ ಗುಣ ಆಗೋದಿಲ್ಲ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಸರ್ಟನ್ಲಿ ಒಂದು ಎಂತ ಹೇಳಿ ಅನ್ಸರ್ಟನಿಟಿ ಉಂಟು. ಅನ್ಸರ್ಟನಿಟಿ ಅಂದರೆ ಹೇಗೆ ಗೊತ್ತುಂಟ ನಿಮಗೀಗ? ನಮಗೆ ಎಂಥದೇ ವಿಷಯಕ್ಕೆ ನಾವು ಗ್ಯಾರಂಟಿ ಬೇಕು ಅಂತ ಕೇಳ್ತೇವೆ ಅಲ್ವಾ? ನಮಗೆ ಗ್ಯಾರಂಟಿ ಬೇಕು. ಈಗ ನಾವೊಂದು ಯಾವುದೋ ಒಂದು ಅಂಗಡಿಗೆ ಹೋದೆವು, ನಾವೊಂದು ಮಿಕ್ಸರ್ ತೆಕ್ಕೊಳ್ತೇವೆ. ಆ ಮಿಕ್ಸರ್ಗೆ ನಮಗೆ ಎಂತ ಬೇಕು? ಗ್ಯಾರಂಟಿ ಬೇಕು. ನಾವು ಕಾರ್ ತೆಕ್ಕೊಳ್ತೇವೆ, ನಮಗೆ ಎಂತ ಬೇಕು? ಗ್ಯಾರಂಟಿ ಬೇಕು. ನಮಗೆ ಇವತ್ತು ಮಳೆ ಬರಲಿಲ್ಲ, ಅಲ್ಲೆಲ್ಲ ಹೊಲ ಡ್ರೈ ಆಗಿದೆ, ನಮಗೆ ಮಳೆ ಬರ್ತದಾ? ಗ್ಯಾರಂಟಿ ಬೇಕು. ಗೊತ್ತಾಯ್ತಲ್ಲ? ನಮಗೆಲ್ಲ ನಾವು ಗ್ಯಾರಂಟಿ ಅಂತ ಹುಡ್ತಾ ಇದ್ದೇವೆ. ಬಟ್ ಗ್ಯಾರಂಟಿ ಅಂತ ಹೇಳುವಂಥದ್ದು ಒಂದು ಇಲ್ಯೂಷನ್ ಅಂದರೆ ನಿಮಗೆ ಅದು ನಾವು ಜಸ್ಟ್ ಅದು ನಮ್ಮ ಕಲ್ಪನೆ ಅಷ್ಟೇ. ಗ್ಯಾರಂಟಿ ಅಂತ ಹೇಳುವಂಥದ್ದು ಎಂಥದೂ ಇಲ್ಲ ಈ ಜಗತ್ತಲ್ಲಿ. ಗ್ಯಾರಂಟಿ ಉಂಟು. ಆ್ಯಕ್ಚುಲಿ ಹುಟ್ಟಿದವರು ಸಾಯಲೇಬೇಕು ಅಂತ ಹೇಳೋದು ಗ್ಯಾರಂಟಿ, ಅದರಲ್ಲಿ ಸಂಶಯವೇ ಇಲ್ಲ. ದಿವಸ ಇದ್ದದ್ದು ರಾತ್ರಿ ಆಗಲೇಬೇಕು ಅಂತ ಹೇಳೋದು ಗ್ಯಾರಂಟಿ, ಅದರಲ್ಲಿ ಡೌಟೇ ಇಲ್ಲ. ರಾತ್ರಿ ಆದದ್ದು ಬೆಳಿಗ್ಗೆ ಆಗಬೇಕು ಅಂತ ಹೇಳೋದು ಗ್ಯಾರಂಟಿ, ಡೌಟೇ ಇಲ್ಲ. ಬಟ್ ಅದು ಬಿಟ್ಟರೆ ನಿಮಗೆ ನೀವು ಎಂಥ ಗ್ಯಾರಂಟಿಯಿಂದ ಹುಡುಕ್ತಾ ಇದ್ದೇವೆ ಅದನ್ನು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಕ್ಯಾನ್ಸರ್ ಗುಣ ಆಗಿದೆ ಅಂತ ಹೇಗೆ ಹೇಳೋದು ನಾವು? ಕಾಯಿಲೆ ಬರಲಿಲ್ಲ ಅಂತ ಹೇಳಿದರೆ ಕ್ಯಾನ್ಸರ್ ಗುಣ ಆಯಿತು, ಕಾಯಿಲೆ ಬಂತು ಅಂತ ಹೇಳಿದರೆ ಕ್ಯಾನ್ಸರ್ ಗುಣ ಆಗಲಿಲ್ಲ. ಬಟ್ ನೆನ್ಪಿಟ್ಕೊಳ್ಳಿ, ಕ್ಯಾನ್ಸರ್ ಆದ ಮೇಲೆ ಖಂಡಿತವಾಗಿಯೂ ಗುಣ ಆದವರು ಇದ್ದಾರೆ. ನಿಮ್ಮಲ್ಲೇ ನಿಮ್ಮ ಒಳಗೆ ಕೆಲವರಿಗೆ ಅನುಭವ ಇರ್ಬೋದು, ಗುರ್ತ ಇರ್ಬೋದು. ಕೆಲವು ಕ್ಯಾನ್ಸರ್ ಪೇಷಂಟ್ಸ್ ಟ್ರೀಟ್ಮೆಂಟ್ ಆದ ಮೇಲೆ ಹುಷಾರಿಯಾದವರು. ಇನ್ನೊಂದು ಕಡೆಯಿಂದ ಖಂಡಿತವಾಗಿಯೂ ಕಾಯಿಲೆ ಮುಂದುವರೆದು, ಕಾಯಿಲೆ ಕಂಟ್ರೋಲ್ ಆಗದೆ ಕಾಯಿಲೆಯಿಂದಾಗಿ ತೀರಿಯೋದವರು ಇದ್ದಾರೆ. ಈ ಕ್ಯಾನ್ಸರಿಗೊಂದು ಸ್ಟಿಗ್ಮಾ ಉಂಟು. ಸ್ಟಿಗ್ಮಾ ಅಂದರೆ ಅದಕ್ಕೊಂದು ಎಂತ ಹೇಳಿ, ಕ್ಯಾನ್ಸರ್ ಅಂತ ಹೇಳಿದ ಕೂಡಲೇ ಎಲ್ಲರೂ ಒಂದು ಬೇರೆ, ಆದರೆ ಆ ಪೇಷಂಟನ್ನು ನೀವು ನೋಡೋದೇ ಬೇರೆ ಥರದಲ್ಲಿ. ಈ ಎಂತ ಹೇಳಿ, ಕುಷ್ಠ ರೋಗಕ್ಕೆ ಅದೇ ಟೈಪಿನ ಇದಿತ್ತು, ಅಥವಾ ಏಡ್ಸ್, HIV ಅಂತ ಹೇಳುವಂಥ ಕಾಯಿಲೆಗೆ, ಏಡ್ಸಿಗೆ, ಅದಕ್ಕೆ ಕೂಡ ಇದುಂಟು. ಸ್ಟಿಗ್ಮಾ ಅಂತ ಹೇಳ್ತೇವೆ ನಾವು. ಸ್ಟಿಗ್ಮಾ ಅಂದರೆ ನಾವು ಇಂತಹ ಪೇಷಂಟ್ಗಳನ್ನು ನಾವು ಬೇರೆ ದೃಷ್ಟಿಯಿಂದ ನೋಡ್ತೇವೆ. ಗೊತ್ತಾಯ್ತಲ್ಲ? ಈಗ ಸಾಧಾರಣವಾಗಿ ಈಗ ನನ್ನ ಪರಿಚಯದವರಿಗೆ ಕ್ಯಾನ್ಸರ್ ಆದಾಗ ಅವ್ರು ಯಾರಿಗೂ ಹೇಳಲಿಲ್ಲ ಅವರಿಗೆ ಕ್ಯಾನ್ಸರ್ ಆಗಿದೆ ಅಂತ. ಯಾಕೆ? ಯಾರಿಗೂ ಹೇಳಲಿಲ್ಲ ಅವ್ರು ಕ್ಯಾನ್ಸರ್ ಆಗಿದೆ ಅಂತ. ಯಾಕೆ? ಬಿಕಾಸ್ ಅವರ ನಂಬಿಕೆ, ನಾನು ಯಾವುದೋ ಪಾಪ ಮಾಡಿದ್ದೇನೆ,
ನನಗೆ ಅದರದ್ದು ಶಿಕ್ಷೆ ಅನುಭವಿಸ್ತಾ ಇದ್ದೇನೆ ನಾನು, ಅಥವಾ ಅಂದರೆ ನಾನು ಬೇಸಿಕಲಿ ಹೇಳ್ತಾ ಇರೋದಂತ ಅಂದರೆ ನಿಮಗೆ ಆ ಸ್ಟಿಗ್ಮಾ ಉಂಟು, ಆ ಒಂದು ಎಂತ ಹೇಳಿ ದುರದೃಷ್ಟಿಯಲ್ಲಿ ನೋಡ್ತೇವೆ ನಾವು. ಆ ಕ್ಯಾನ್ಸರ್ ಅಂತ ಹೇಳುವಂಥ ಪೇಷಂಟ್ ಬಂದಾಗ ನಿಜವಾಗಿಯೂ ಅಗತ್ಯ ಇಲ್ಲ, ಗೊತ್ತಾಯ್ತಲ್ಲ. ಯಾಕೆ ಕ್ಯಾನ್ಸರ್ ಬರ್ತದೆ ಈಗ ನಿಮಗೆ ಅಂದರೆ ಬೇರೆ ಬೇರೆ ಕಾರಣಗಳಿಂದಾಗಿ ಬರ್ಬೋದು ಅಂತ ಹೇಳ್ತೇವೆ ನಾವೀಗ. ನಮ್ಮ ಯಾರೋ ಶಿಕ್ಷೆ ಕೊಟ್ಟರು, ಅದರಿಂದಾಗಿ ನಮ್ಮ ಹಳೆ ಜನ್ಮದ ಪಾಪ, ಅದರಿಂದಾಗಿ ನಾವು ಅನುಭವಿಸ್ತಾ ಇದ್ದೇವೆ. ಹಾಗೆ ಬೇರೆ ಬೇರೆ ಥರದಲ್ಲಿ ಕಾರಣಗಳು ಕೊಡ್ಬೋದು. ಬಟ್ ವೈಜ್ಞಾನಿಕವಾಗಿ ನೀವು ನೋಡಿದಾದ್ರೆ ಕ್ಯಾನ್ಸರ್ ಯಾಕೆ ಬರ್ತದೆ, ಸುಮಾರು ಪೇಷಂಟ್ಸಿಗೆ ಯಾಕೆ ಬರ್ತದೆ ಅಂತ ನಮ್ಮ ಹತ್ರ ಉತ್ತರ ಇಲ್ಲ. ಪ್ರಾಯ ಜಾಸ್ತಿ ಆದಾಗೆ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಜಾಸ್ತಿ. ಸೊ ಇದು ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಎಂತ ಹೇಳಿ, ನೀವು ಒಂದು ಸಮಸ್ಯೆ ಸರಿ ಮಾಡಿದರೆ ಇನ್ನೊಂದು ಸಮಸ್ಯೆ ಬರ್ತದೆ ಅಂತ ಹೇಳುವಂಥದ್ದು. ಹೇಳುವುದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ ಅಂದರೆ ನಿಮಗೆ ನೀವು ಎಂಥರು ಒಂದು ಸರಿ ಮಾಡಿ ಬೇರೆ ಥರ ಸಮಸ್ಯೆ ಬರ್ತದೆ. ಈಗ ನಿಮಗೆ ಒಂದು ಕಾಲದಲ್ಲಿ ಈಗ ಕೈಕಾಲು ಮುರಿದು ಅದರಿಂದಾಗಿ ತೀರಿ ಹೋಗೋ ಸಾಧ್ಯತೆ ಎಷ್ಟೋ ಜಾಸ್ತಿ ಇರ್ತಿತ್ತು. ಬಟ್ ಈಗಿನ ಕಾಲದಲ್ಲಿ ನಿಮಗೆ ಕೈಕಾಲು ಮುರಿದ್ರೆ ಈಗಿನ ಕಾಲದ ವೈದ್ಯಕೀಯ ಚಿಕಿತ್ಸೆಯಿಂದಾಗಿ ನಿಮಗೆ ಅದು ಗುಣ ಆಗುವ ಸಾಧ್ಯತೆ, ನಾರ್ಮಲ್ ಆಗುವ ಸಾಧ್ಯತೆ ಎಷ್ಟೋ ಜಾಸ್ತಿ. ಅದೇ ಥರದಲ್ಲಿ ಈಗ ಮಕ್ಕಳಲ್ಲೆಲ್ಲ ಇನ್ಫೆಕ್ಷನ್ ಆಗಿ ಅದರಿಂದಾಗಿ ತೀರಿ ಹೋಗುವ ಸಾಧ್ಯತೆ ಒಂದು ಕಾಲದಲ್ಲಿ ಎಷ್ಟೋ ಜಾಸ್ತಿ ಇತ್ತು. ಈಗಿನ ಕಾಲದಲ್ಲಿ ಇನ್ಫೆಕ್ಷನಿಂದಾಗಿ ತೀರಿ ಹೋಗುವ ಸಾಧ್ಯತೆ, ಅಥವಾ ಹೆರಿಗೆಯ ಸಮಯದಲ್ಲಿ ತೀರಿ ಹೋಗುವ ಸಾಧ್ಯತೆ, ತಾಯಿ ಅಥವಾ ಮಗು ತೀರಿ ಹೋಗೋ ಸಾಧ್ಯತೆ ಎಲ್ಲ ಬಹಳ ಕಮ್ಮಿ. ಆ್ಯಂಡ್ ನೀವು ಎವರೇಜ್ ಲೈಫ್ ಸ್ಪ್ಯಾನ್ ನೋಡಿದರೆ ಈಗ ಸಾಧಾರಣ ನಾವು ನಮ್ಮ ಇಂಡಿಪೆಂಡೆನ್ಸ್ ಟೈಮಲ್ಲಿ 40 ವರ್ಷ ಪ್ರಾಯ ಇದ್ದದ್ದು ಅಂತ ಲೆಕ್ಕ. ಅಂದರೆ ಸಾಧಾರಣವಾದ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳ್ತೇವಲ್ಲ, ಸಾಧಾರಣವಾಗಿ ಮನುಷ್ಯ ಎಷ್ಟು ಸಮಯ ಉಳಿತಾನೆ, ಅದು 40 ವರ್ಷ ಇತ್ತು ಯಾವಾಗ ಇಂಡಿಪೆಂಡೆನ್ಸ್ ಟೈಮಲ್ಲಿ. ಅದರ ಅರ್ಥ ಎಂತ ಅಂದರೆ ಎಲ್ಲರೂ 40 ವರ್ಷಕ್ಕೆ ತೀರಿ ಹೋಗ್ತಾರೆ ಅಂತಲ್ಲ, 100 ವರ್ಷ 115 ವರ್ಷ ಉಳಿದವರು ಸಹ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಬರೀ ಸಣ್ಣ ಪ್ರಾಯದಲ್ಲಿ ಹುಟ್ಟಲ್ಲೇ ತೀರಿಯೋದ ಮಕ್ಕಳು, ಅಥವಾ ನಿಮಗೆ 10 ವರ್ಷದಲ್ಲಿ 15 ವರ್ಷದಲ್ಲಿ ಒಂದು ನಾಯಿ ಕಚ್ಚಿ ಅದರಿಂದಾಗಿ ತೀರಿಯೋದವರು, ಅಂಥದ್ರದ್ದು ಸಂಖ್ಯೆ ಎಷ್ಟೋ ಜಾಸ್ತಿ ಇತ್ತು. ಓವರ್ ಆಲ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳಿದ್ರೆ 40 ವರ್ಷ ಇತ್ತು. ಬಟ್ ಈಗಿನ ಕಾಲದ ಭಾರತದಲ್ಲಿ ನಿಮಗೆ ಲೈಫ್ ಎಕ್ಸ್ಪೆಕ್ಟೆನ್ಸಿ 70-75 ವರ್ಷ 80 ವರ್ಷದ ಹತ್ರ ಉಂಟು. ಈಗ ಸಾಧಾರಣ 60 ವರ್ಷ ಪ್ರಾಯದಲ್ಲಿ ತೀರಿಯೋದ್ರೆ ನಮಗೆ ಆಶ್ಚರ್ಯ ಆಗ್ತದೆ, ಹೇಗೆ ಇವರು ಇಷ್ಟು ಸಣ್ಣ ಪ್ರಾಯದಲ್ಲಿ ತೀರಿಯೋದ್ರು ಅಂತ. ಸೊ ಈಗಿನ ಲೈಫ್ ಎಕ್ಸ್ಪೆಕ್ಟೆನ್ಸಿ 70-75 ವರ್ಷ. ಸೊ ಪ್ರಾಯ ಆದಾಗೆ ಕೆಲವೆಲ್ಲ ಸಮಸ್ಯೆಗಳು ಜಾಸ್ತಿ ಆಗೋದು ಸಹಜ. ಲೈಕ್ ಉದಾಹರಣೆಗೆ ನಿಮಗೆ ಪ್ರಾಯ ಆದಾಗೆ BP ಬರುವ ಸಾಧ್ಯತೆ ಎಷ್ಟೋ ಜಾಸ್ತಿ. ಹೆಂಗಸರಲ್ಲಿ ಗಂಟು ನೋವು ಯಾರಿಗಿಲ್ಲ ಅಂತ ಕೇಳಿ ನೀವು, ಇಲ್ಲದಿರುವವರ ಅದೃಷ್ಟರು. 10ರಲ್ಲಿ 8 ಜನರಿಗೆ ಗಂಟು ನೋವು ಇರ್ತದೆ, ಕಾಲು ಗಂಟು ನೋವು ಹೆಂಗಸರಲ್ಲಿ. ಪ್ರಾಯ ಆದಾಗೆ ಇದೆಲ್ಲ ಪ್ರಾಯ ಆದಾಗೆ ಬರುವಂಥ ಸಮಸ್ಯೆಗಳು. ಸೊ ಕ್ಯಾನ್ಸರ್ ಕೂಡ ಮೋರಲ್ಲೆಸ್ ಇದೇ ಟೈಪಲ್ಲಿ ನಿಮಗೆ ಪ್ರಾಯ ಆದಾಗೆ ನಿಮಗೆ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಜಾಸ್ತಿ. ಬಟ್ ಅಷ್ಟು ಹೇಳಿ ಕೆಲವು ಕಾರಣಗಳುಂಟು, ಅದರಿಂದಾಗಿ ಕ್ಯಾನ್ಸರ್ ಬರುವ ಸಾಧ್ಯತೆ ಸಾಕಷ್ಟು ಜಾಸ್ತಿ ಆಗ್ತದೆ. ಒಂದು ವೆರಿ ವೆರಿ ಇಂಪಾರ್ಟೆಂಟ್, ಎಲೆ ಅಡಿಕೆಗಿಂತ ಜಾಸ್ತಿ ತಂಬಾಕು ಉಪಯೋಗಿಸುವವರಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಬಹಳ ಜಾಸ್ತಿ ಆಗ್ತದೆ. ಈಗ ನೀವೇ ನನ್ನ ಹತ್ರ ಕರ್ಕೊಂಡು ಬರ್ಬೋದು, ಒಂದು 10 ಜನರನ್ನು ಕರ್ಕೊಂಡು ಬರ್ಬೋದು. ಅವರು 30 ವರ್ಷದಿಂದ ತಂಬಾಕು ಯೂಸ್ ಮಾಡ್ತಾ ಇದ್ದಾರೆ, ಅವರಿಗೆ ಒಂದು ಸಮಸ್ಯೆ ಆಗಲಿಲ್ಲ. ಇತ್ಲಾಗಿ ಒಬ್ಬರಿದ್ದಾರೆ, ಅವರು ತಂಬಾಕು ಕೂಡ ಮುಟ್ಲೂ ಇಲ್ಲ, ಅವರು ನೋಡ್ಲೂ ಇಲ್ಲ, ಅವರಿಗೆ ಕ್ಯಾನ್ಸರ್ ಬಂದಿದೆ. ಅದ್ಯಾಕೆ ನೀವೆಂತ ಹೇಳ್ತೀರಾ ಅಂತ. ಕರೆಕ್ಟ್, ಅದಕ್ಕೆ ಬೇಕಾಗಿ ನಾ ಹೇಳುದು, ನಮಗೆ ಕ್ಯಾನ್ಸರ್ ಯಾಕೆ ಬರ್ತದೆ ಅಂತ ಹೇಳೋದಕ್ಕೆ ಕಾರಣ ಅಂತಿಲ್ಲ, ಗೊತ್ತಾಯ್ತು. ನಮ್ಮ ಹತ್ರ ಕಾರಣ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನೀವು ಕ್ಯಾನ್ಸರ್ ಪೇಷಂಟ್ಸನ್ನು ನೋಡಿ, ನೀವು 10 ಪೇಷಂಟ್, ನಮ್ಮ ಬರುವ OPDಯ 10 ಪೇಷಂಟ್ಸನ್ನು ನೀವು ಹಿಡ್ಕೊಂಡು ನೋಡಿ, ಆ 10ರಲ್ಲಿ 9 ಪೇಷಂಟ್ಸಿಗೆ ತಂಬಾಕು ಅಭ್ಯಾಸ ಇರ್ತದೆ. ವರ್ಷಾನುಗಟ್ಟಲೆಯಿಂದ ತಂಬಾಕು ಸ್ಮೋಕಿಂಗ್ ಇರ್ಬೋದು, ಅಥವಾ ಎಲೆಡಿಕೆ ಹೊಗೆ ಸೊಪ್ಪು ತಿನ್ನುವ ಅಭ್ಯಾಸ ಇರ್ಬೋದು, ಯಾವುದೇ ಥರದಲ್ಲಿರ್ಬೋದು. ಬಟ್ 10ರಲ್ಲಿ 9 ಪೇಷಂಟಿಗೆ ತಂಬಾಕು ಅಭ್ಯಾಸ ಉಂಟು. ಅರ್ಥ ಮಾಡಿಕೊಳ್ಳಿ, ನೀವು ನಾರ್ಮಲ್ ಪಾಪ್ಯುಲೇಷನಲ್ಲಿ ನಿಮಗೆ ತಂಬಾಕು ತೆಕ್ಕೊಳ್ಳೋರಿಗೆ ಎಲ್ರಿಗೂ ಕ್ಯಾನ್ಸರ್ ಬರ್ತದೆ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ತಂಬಾಕು ತೆಕ್ಕೊಳ್ಳೋರಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಬಹಳಷ್ಟು ಜಾಸ್ತಿ, ಗೊತ್ತಾಯ್ತಲ್ಲ. ಸೊ ಇದು ವೆರಿ ಮಚ್ ಅವಾಯ್ಡೇಬಲ್, ವೆರಿ ಮಚ್ ಪ್ರಿವೆಂಟೇಬಲ್. ಇದರ ನಾವು ಈ ಅಭ್ಯಾಸ ಒಂದ್ಸಲ ಶುರು ಮಾಡಿದ ಮೇಲೆ ಬಿಡಲಿಕ್ಕೆ ಬಹಳ ಕಷ್ಟ. ಶುರು ಮಾಡದೇ ಇರೋದು ವೆರಿ ವೆರಿ ಇಂಪಾರ್ಟೆಂಟ್. ಅದು ಈ ಪ್ರಾಯದಲ್ಲಿ ಹೇಳುವಂಥ ವಿಷಯವೇ ಅಲ್ಲ, ಅದು ಸಣ್ಣ ಪ್ರಾಯದಲ್ಲಿ ಮಕ್ಕಳಿಗೆ ಹೇಳುವಂಥ ವಿಷಯ. ಬಟ್ ಆದರೂ ಸಹ ನಾನು ಜಸ್ಟ್ ಹೇಳ್ತಾ ಇದ್ದೇನೆ, ಈಗ ನಿಮ್ಮ ಸಮಾಜದಲ್ಲಿ ಅಂದರೆ ಈಗ ಈ ಇದರಲ್ಲಿ ಆಗಲಿ, ಸಮಾಜದಲ್ಲಿ ಆಗಲಿ, ಅಥವಾ ಸ್ಮೋಕಿಂಗ್ ಮತ್ತು ಟೊಬ್ಯಾಕೋ ಕನ್ಸಂಪ್ಷನನ್ನು ನೀವು ಎಷ್ಟು ಸಪ್ರೆಸ್ ಮಾಡ್ತೀರಾ, ನೀವು ಎಷ್ಟು ಸ್ಟಾರ್ಟ್ ಮಾಡೋದಿಲ್ಲ, ಅಷ್ಟು ಅದು ಸಮಾಜಕ್ಕೆ ಒಳ್ಳೆಯದು. ಸೊ ಇದು ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದಲ್ಲದೆ ಕುಡಿಯೋ ಅಭ್ಯಾಸ, ಕುಡಿಯೋದ್ರಿಂದಾಗಿ ಕೂಡ ಕ್ಯಾನ್ಸರ್ ಬರುವ ಸಾಧ್ಯತೆ. ಯಾವುದೇ ಚಟಗಳು ನಿಮಗೆ ಆ್ಯಕ್ಚುಲಿ ಲೆಕ್ಕಕ್ಕಿಂತ ಜಾಸ್ತಿ ಅಮೃತ ತಗೊಂಡ್ರೂ ಸಹ ಅದು ವಿಷ ಅಂತ ಲೆಕ್ಕ. ನಿಮಗೆಲ್ಲದೂ ಮಾಡ್ರೇಷನಲ್ಲಿ ಬೇಕು. ನಾವು ಜಾಸ್ತಿ ಮಾಡುವಾಗಿಲ್ಲ,
ಕಮ್ಮಿಯೂ ಮಾಡುವಾಗಿಲ್ಲ, ಸರಿ ಮಾಡ್ರೇಷನಲ್ಲಿ ಬೇಕು. ಸೊ ಲೆಕ್ಕಕ್ಕಿಂತ ಜಾಸ್ತಿ ನೀವು ಕುಡಿಯೋ ಅಭ್ಯಾಸ ಆಗಲಿ ಅಥವಾ ಯಾವುದೇ ಥರದ ಚಟಗಳು, ಬಟ್ ಕುಡಿಯೋದ್ರಲ್ಲಿ ಕೂಡ ನಿಮಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಅಂತ ಲೆಕ್ಕ. ಸ್ವಲ್ಪ ಸ್ವಲ್ಪ ಕುಡಿದ್ರೆ ಒಳ್ಳೇದು ಅಂತ ಲೆಕ್ಕ, ಆ್ಯಕ್ಚುಲಿ ಜಾಸ್ತಿ ಕುಡಿಬಾರ್ದು ಅಂತ ಲೆಕ್ಕ. ಬಟ್ ಜಾಸ್ತಿ ಯಾರು ಕಂಟ್ರೋಲ್ ಯಾರು ಮಾಡ್ತಾರೆ? ಯಾರು ಹೇಳ್ತಾರೆ ನಾನು 30 ml ಮಾತ್ರ ಕುಡಿತೇನೆ ಅಂತ? ಆಗುದಿಲ್ಲ. ಸೊ ಅದಕ್ಕೆ ಬೇಕಾಗಿ ಆ ಅಭ್ಯಾಸ, ಯಾವುದೇ ಥರದ ಅಭ್ಯಾಸಗಳು, ಇಟ್ಸ್ ನಾಟ್ ಜಸ್ಟ್ ಸ್ಮೋಕಿಂಗ್, ಇಟ್ ಇಸ್ ನಾಟ್ ಜಸ್ಟ್ ಈಗ ಚಹಾ ಕೂಡ, ಚಹಾ ಅಥವಾ ಕಾಫಿ ಇಲ್ಲದಿದ್ದರೆ ನಮಗೆ ದಿವಸ ನಡೆಯುವುದಿಲ್ಲ ಅಂತ ಹೇಳುವಂಥದ್ದು ಕೂಡ, ಅದು ಕೂಡ ಒಳ್ಳೆಯದು ಅಂತ ಹೇಳುವಾಗಿಲ್ಲ. ನಾವು ಯಾವುದೇ ಥರದ ಚಟಗಳು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಬೇಕಷ್ಟೇ. ನಾವು ನಮ್ಮ ಮಾಡ್ರೇಷನಲ್ಲಿ ಇರಲಿಕ್ಕೆ ಕಲಿಬೇಕು. ಸೊ ಇದು 2 ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದಲ್ಲದೆ ಬೇರೆ ಬೇರೆ ಹಲವಾರು ಕಾರಣಗಳುಂಟು. ಈಗ ತೋರ ಇರುವಂಥವರಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ, ತೋರ ಅಂದರೆ ಬೊಜ್ಜು ಜಾಸ್ತಿ ಇರುವಂಥವರಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ, ವ್ಯಾಯಾಮ ಕಮ್ಮಿ ಇರುವಂಥವರಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ, ಆಹಾರ ಸೇವನೆಯಲ್ಲಿ ಆಹಾರ ಸೇವನೆ ಮಾಡದೇ ಇರುವಂಥವರಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ. ಬಟ್ ಅಷ್ಟು ಹೇಳಿ ಹಲವಾರು ಕ್ಯಾನ್ಸರ್ಗಳಿಗೆ ಕಾರಣ ಎಂತ ಅಂತ ನಮಗೆ ಗೊತ್ತಿಲ್ಲ. ಹುಟ್ಟಿದ ಮಗುವಿಗೆ ಕ್ಯಾನ್ಸರ್ ಬಂದದ್ದುಂಟು. ನೀವು ನಂಬ್ತೀರಾ ಇಲ್ವಾ? ನಾನು ನೋಡಲಿಲ್ಲ, ಬಟ್ ಪುಸ್ತಕದಲ್ಲಿ ರೆಕಾರ್ಡ್ ಆದದ್ದುಂಟು. ಹುಟ್ಟಿದ ಮಗುವಿಗೆ, ಗರ್ಭಿಣಿ ಡೆಲಿವರಿ ಆಯಿತು, ಡೆಲಿವರಿ ಆದ ಮಗುವಿಗೆ ಕ್ಯಾನ್ಸರ್ ಉಂಟು. ಕಾರಣ ಎಂತ ಗೊತ್ತಿಲ್ಲ. ಬಟ್ ಕೆಲವೆಲ್ಲ ಕಾರಣಗಳನ್ನು ನಾವು ಖಂಡಿತವಾಗಿಯೂ ಕಮ್ಮಿ ಮಾಡ್ಬೋದು. ಅಂಥದ್ರನ್ನು ನಾವು ಪ್ರಯತ್ನ ಮಾಡಬೇಕು. ನಮ್ಮ ಲೈಫ್ ಸ್ಟೈಲನ್ನು ಒಳ್ಳೆ ಥರದಲ್ಲಿ ನಾವು ಇದು ಮಾಡುವಂಥ ಪ್ರಯತ್ನ, ಎಲ್ಲ ಥರದ ಪ್ರಯತ್ನಗಳ ಮಾಡಬೇಕು. ಸೊ ಇದು ನಿಮಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾರೆ ನಾನು. ಅಭ್ಯಾಸಗಳನ್ನು ಕಂಟ್ರೋಲ್ ಮಾಡಿ, ಒಳ್ಳೆ ಥರದ ಜೀವನವನ್ನು ಇದು ಮಾಡಿ, ಎಂಥ ವ್ಯಾಯಾಮ ಜಾಸ್ತಿ, ನಮ್ಮ ಆಹಾರ ಸೇವನೆಯಲ್ಲಿ ಸರಿಯಾದ ವ್ಯವಸ್ಥೆ ಇದು ಮಾಡಿಕೊಂಡು ಇಂಥದ್ದು. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿಷಯ ನಾನು ಹೇಳಬೇಕಾಗಿರೋದು, ತುಂಬ ಸೂಕ್ಷ್ಮ, ತುಂಬ ಇಂಪಾರ್ಟೆಂಟ್ ವಿಷಯ ನಾನು ಹೇಳಬೇಕಾಗಿರೋದು ಎಂತ ಅಂದರೆ, ನಿಮಗೆ ಸಮಸ್ಯೆ ಇದ್ದರೆ ತೋರಿಸಿ. ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಾನು ಯಾಕೆ ಅಂತ ಹೇಳ್ತೇನೆ, ನಿನ್ನೆ ನನಗೊಂದು ಪೇಷಂಟ್ ಬಂದಿದ್ದಾರೆ. ನಿನ್ನೆ ಶಿವಮೊಗ್ಗದವರು, ಜೂನಲ್ಲಿ ಬಂದಿದ್ದಾರೆ. ಅವರು ಜೂನಲ್ಲಿ ಬಂದಾಗ ಗೆಡ್ಡೆ ಇತ್ತು. ನಾನೇ ಮಾತಾಡಿದ್ದೇನೆ ಅವ್ರ ಹತ್ರ, ನಾನೇ ಹೇಳಿದ್ದೇನೆ, ಇದು ನಿಮಗೆ ದಿವಸದಿಂದ ದಿವಸ ಬೆಳೆಯುವುದಿಲ್ಲ, ವಾರದಿಂದ ವಾರ ಬೆಳೆಯುವುದಿಲ್ಲ, ಬಟ್ ತಿಂಗಳಿಂದ ತಿಂಗಳು ಬೆಳೀತದೆ. ಇದು ಅದು ಕಮ್ಮಿ ಆಗೋ ಪ್ರಶ್ನೆ ಇಲ್ಲ, ತನ್ನಷ್ಟಕ್ಕೆ ಕಮ್ಮಿ ಆಗುವ ಸಾಧ್ಯತೆ ಇಲ್ಲ. ಅದಕ್ಕೆ ನೀವು ಟ್ರೀಟ್ಮೆಂಟ್ ಮಾಡಿದ್ರೆ ಅದು ಜಾಸ್ತಿನೇ ಆಗ್ತದೆ. ಬಟ್ ಅವರೆಂತ ಮಾಡಿದರು, ನಾನು ಜಡ್ಜ್ಮೆಂಟ್ ಮಾಡುವಾಗಿಲ್ಲ. ಬೇರೆ ಬೇರೆಯವರಿಗೆ ಎಲ್ರಿಗೂ ಅವರವರದ್ದೇ ಸಮಸ್ಯೆಗಳುಂಟು. ನಾವೆಲ್ಲರೂ ಎಲ್ಲಿ ಹುಟ್ಟಿದವರು ಯಾರಿಗೆ ಸಮಸ್ಯೆ ಇಲ್ಲ ಹೇಳಿ? ಸಮಸ್ಯೆಗಳು ಇರಲೇಬೇಕು, ಇಲ್ಲದೇ ಇರುವ ಸಾಧ್ಯತೆಯೇ ಇಲ್ಲ. ಅವ್ರು ಯಾವುದೇ ಕಾರಣ ಇರಲಿ, ಯಾವುದೇ ಸಮಸ್ಯೆಗೆ ಸಾಧ್ಯ ಇಲ್ಲ. ಬಟ್ ವಿಷಯ ಅಂತ, ಜೂನಲ್ಲಿ ಬಂದವರು ನೆಕ್ಸ್ಟ್ ವಾಪಸ್ ಬಂದದ್ದು ನವೆಂಬರ್ 18ಕ್ಕೆ. ಆ್ಯಂಡ್ ನವೆಂಬರ್ 18ಕ್ಕೆ ಬಂದಾಗ ಕಾಯಿಲೆ ಎಂತಾಗಿದೆ? ಕಾಯಿಲೆ ಹೊಡೆದಿದೆ, ರಕ್ತ ಬರ್ತಾ ಉಂಟು. ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತದಾ? ಮಾಡ್ಲಿಕ್ಕೆ ಆಗ್ತದೆ, ಆಗುದಿಲ್ಲ ಅಂತಲ್ಲ. ಬಟ್ ಗುಣ ಆಗುವ ಸಾಧ್ಯತೆ ಕಮ್ಮಿ, ಬಹಳ ಕಮ್ಮಿ. ಗುಣ ಆಗುದಿಲ್ಲ ಅಂತಲ್ಲ, ಗುಣ ಆಗುವ ಸಾಧ್ಯತೆ ಈಗ ಸಾಧಾರಣ 10ರಲ್ಲಿ ಒಬ್ಬರಿಗೆ, 10ರಲ್ಲಿ ಇಬ್ಬರಿಗೆ. ಸೈಡ್ ಎಫೆಕ್ಟ್ಸ್ ಜಾಸ್ತಿ. ಕಾಯಿಲೆ ದೊಡ್ಡದಾಗದಾಗೆ ನಿಮಗೆ ಟ್ರೀಟ್ಮೆಂಟು ಜಾಸ್ತಿ, ಸೈಡ್ ಎಫೆಕ್ಟು ಜಾಸ್ತಿ, ಖರ್ಚು ಜಾಸ್ತಿ, ಗುಣ ಆಗುವ ಸಾಧ್ಯತೆ ಕಮ್ಮಿ. ಆ್ಯಂಡ್ ನೀವು ಕಣ್ಣು ಮುಚ್ಚಿದರೆ ಸಮಸ್ಯೆ ಹೋಗ್ತದಾ? ಇಲ್ಲ, ಹೋಗುದಿಲ್ಲ. ಸಮಸ್ಯೆ ಇದ್ದರೆ ತೋರಿಸಿ. ನಿಮಗೆ ಕ್ಯಾನ್ಸರ್ ಅಂತ ಹೇಳುವಂಥ ಸಮಸ್ಯೆ ಮೇನ್ ವೆರಿ ವೆರಿ ಕಾಮನ್ ಸಿಂಪ್ಟಮ್ಸ್, ಲೈಕ್ ಉದಾಹರಣೆಗೆ ಗೆಡ್ಡೆಗಳು. ನೋವು ಇರುವುದಿಲ್ಲ ಕ್ಯಾನ್ಸರಲ್ಲಿ, ನಿಮಗೆ ನೋವು ಇರುವುದಿಲ್ಲ. ಆ್ಯಕ್ಚುಲಿ ನೋವು ಇಲ್ಲದೇ ಇರುವ ಗೆಡ್ಡೆ ಅಂತ ಹೇಳಿದರೆ ನಮಗೆ ಹೆದರಿಕೆ ಜಾಸ್ತಿ. ಅದರ ಅರ್ಥ ಎಂತ ಅಂದರೆ ಎಲ್ಲ ಗೆಡ್ಡೆಗಳು ಕ್ಯಾನ್ಸರ್ ಅಂತ ಅಲ್ಲ. ನಿಮಗೆ ಸಣ್ಣ ಪ್ರಾಯದಲ್ಲೆಲ್ಲ ಕಾಣಿಸಿಕೊಳ್ಳುವಂಥ ಗೆಡ್ಡೆಗಳಿಗೆ, ಸ್ತನದ ಗೆಡ್ಡೆ ಆಗಲಿ, ಅಥವಾ ಬಾಯಿಯಲ್ಲಿ ಗಾಯ ಆಗಲಿ, ಅಥವಾ ಕತ್ತಲ್ಲಿ ಗಳಲೆ ಆಗಲಿ, ಅಥವಾ ಕಂಕಳದಲ್ಲಿ ತೊಡೆಯಲ್ಲಿ ಗಳಲೆ ಆಗಲಿ, ಅಥವಾ ಹೊಟ್ಟೆಯಲ್ಲಿ ಮಾಂಸದಾಗಲಿ, ಎಲ್ಲದೂ ಕ್ಯಾನ್ಸರ್ ಅಂತ ಹೇಳ್ತಾ ಇಲ್ಲ ನಾನು. ಚಿಕ್ಕ ಪ್ರಾಯದಲ್ಲಿ ಕ್ಯಾನ್ಸರ್ ಆಗಿರೋ ಸಾಧ್ಯತೆ ಕಮ್ಮಿ, ಪ್ರಾಯ ಜಾಸ್ತಿ ಆದಾಗೆ ಕ್ಯಾನ್ಸರ್ ಆಗೋ ಸಾಧ್ಯತೆ ಜಾಸ್ತಿ. ಇಂಥದಿಂಥ ಸಮಸ್ಯೆಗಳಿದ್ದರೆ ಅದರ ನೆಗ್ಲೆಕ್ಟ್ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ. ಗೊತ್ತಾಯ್ತಲ್ಲ? ನಿಮಗೆ ಕ್ಯಾನ್ಸರ್ ಅಂತ ಹೇಳುವಂಥ ಸಮಸ್ಯೆ ನಿಮಗೆ ನಿನ್ನೆ ಇರಲಿಲ್ಲ, ಇವತ್ತುಂಟು ಅಂದರೆ ಇವತ್ತು ಕೆಮ್ಮು ಶುರುವಾಗಿದೆ ಮಾರ್ರೆ, ಕ್ಯಾನ್ಸರ್ ಇರ್ಬೋದಾ? ಭಾರಿ ಕಮ್ಮಿ ಚಾನ್ಸ್. ಸಾವಿರಾರು ಲಕ್ಷಗಟ್ಟಲೆಯಲ್ಲಿ ಒಬ್ಬರಿಗೆ ಹಾಗೆ ಆಗ್ಬೋದು ಅಷ್ಟೇ. ನಿನ್ನೆ ಸರಿ ಇದ್ದವ್ರಿಗೆ ಇವತ್ತು ಕೆಮ್ಮಿತ್ತು ಅಂತ ಹೇಳಿದರೆ ಅದು ಸುಮಾರು ಪಕ್ಷ ಶೀತ, ಅದು ಕ್ಯಾನ್ಸರ್ ಅಲ್ಲ. ಬಟ್ ನಿಮಗೆ ಕ್ಯಾನ್ಸರ್ ಅಂದರೆ ನಿಮಗೆ ವಾರಗಟ್ಟಲೆ, 2 ವಾರ ಆದರೂ ಕೆಮ್ಮು ಹೋಗ್ತಾ ಇಲ್ಲ, 4 ವಾರ ಆದರೂ ಕೆಮ್ಮು ಹೋಗ್ತಾ ಇಲ್ಲ, ಸ್ವರ ಹೋಗಿದೆ, 1 ತಿಂಗಳು 2 ತಿಂಗಳು ಆದ ಮೇಲೆ ಸಹ ಹೋಗ್ತಾ ಇಲ್ಲ. ಸೊ ಅಂಥದ್ರನ್ನು ನೀವು ನೆಗ್ಲೆಕ್ಟ್ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ. ನೀವು ನೆಗ್ಲೆಕ್ಟ್ ಮಾಡಿದರೆ ಅದರಿಂದಾಗಿ ನಿಮಗೆ ಹಾನಿಯೇ ಜಾಸ್ತಿ ಉಪಯೋಗಕ್ಕಿಂತ. ಒಂದ್ಸಲ ಡಾಕ್ಟ್ರನ್ನು ನೋಡಲಿಕ್ಕೆ ಹೆದರಿಕೆ, ಆಸ್ಪತ್ರೆಗೆ ಹೋಗ್ಲಿಕ್ಕೆ ಹೆದರಿಕೆ. ಯಾರು ಖುಷಿಯಲ್ಲಿ ಹೋಗೋದಿಲ್ಲ ಆಸ್ಪತ್ರೆಗೆ ಹೋಗೋದು ಕಷ್ಟದಲ್ಲಿ, ಸುಲಭದಲ್ಲಿ ಯಾರು ಹೋಗೋದಿಲ್ಲ. ಜಸ್ಟ್ ಒಂದೇ ಡಿಪಾರ್ಟ್ಮೆಂಟ್, ನಾನು ಇದು ಹೇಳ್ತೇನೆ ಎಲ್ರಿಗೂ, ಒಂದೇ ಡಿಪಾರ್ಟ್ಮೆಂಟ್ ಖುಷಿಯಲ್ಲಿ ಹೋಗೋರು, ಖುಷಿಯಲ್ಲಿ ಬರೋರು, ಖುಷಿಯಲ್ಲಿ ಬರೋರಲ್ಲ, ಸ್ವಲ್ಪ ಹೆದರಿಕೆ, ಸ್ವಲ್ಪ ಆತಂಕದಲ್ಲಿ ಬರೋರು, ಬಟ್ ಖುಷಿಯಲ್ಲಿ ಹೋಗೋರು ಅದು ಹೆರಿಗೆ ಡಿಪಾರ್ಟ್ಮೆಂಟ್. ಬೇರೆ ಯಾರು ಕೂಡ ಬಹಳ ಸಂತೋಷದಲ್ಲಿ ಇವತ್ತು
ಕದ್ರಿ ಮಾರ್ಕ್ ಕ್ಲೋಸ್ ಆಗಿದೆ, ಆಸ್ಪತ್ರೆಗೆ ಹೋಗುವ ಅಂತ ಹೇಳೋರು ಯಾರು ಇಲ್ಲ. ಸಮಸ್ಯೆಯಲ್ಲೇ ಬರುವವರು. ಸಮಸ್ಯೆ ನೀವು ಕಣ್ಣು ಮುಚ್ಚಿದರೆ ಸಮಸ್ಯೆ ಹೋಗುವುದಿಲ್ಲ, ಇಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ. ಇದು ನನ್ನ ಸಿಂಗಲ್ ಮೋಸ್ಟ್ ಇಂಪಾರ್ಟೆಂಟ್ ಅಡ್ವೈಸ್. ಆ್ಯಂಡ್ ಇಷ್ಟರಲ್ಲಿ ನಾನು ಟೈಮಿಗೆ ಬೇಕಾಗಿ ಸ್ಟಾಪ್ ಮಾಡ್ತಾ ಇದ್ದೇನೆ. ಬೇರೆ ಎಂಥವ್ರು ಪ್ರಶ್ನೆಗಳಿದ್ದರೆ ಕೇಳ್ಬೋದು. ನಾನಿದ್ದೇನೆ, ಮಧ್ಯಾಹ್ನ ತನಕ ಇದ್ದೇನೆ. ಎಂಥವ್ರು ನಿಮ್ಮ ವೈಯಕ್ತಿಕವಾಗಿ ಪ್ರಶ್ನೆಗಳು ಕೇಳೋದಾದರೆ ಅಥವಾ ಎಂಥವ್ರು ಮಾಡೋದಾದರೆ ನೀವು ಧಾರಾಳವಾಗಿ ನನ್ನ ಹತ್ರ ಕೇಳ್ಬೋದು. ನಿಸ್ಸಂಕೋಚವಾಗಿ ಕೇಳಿ, ಏನೂ ಸಮಸ್ಯೆ ಇಲ್ಲ. ಆಯಿತಾ? ಸೊ ಥ್ಯಾಂಕ್ ಯು. ಕ್ಯಾನ್ಸರ್ ರೋಗದ ಬಗ್ಗೆ ಮಾಹಿತಿಯನ್ನು ನೀಡಿದರು, ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇವತ್ತು ನಾಗರಾಜ್ ಗಟ್ಟಿ ಕೋಟೆಕಾರ್ ಇವರು ಆರ್ಮಿಯಲ್ಲಿ 28 ವರ್ಷ ಸೇವೆಯನ್ನು ಸಲ್ಲಿಸಿದಂಥ ನಮ್ಮ ಊರಿನ ಒಬ್ಬ ಯೋಧರಾಗಿರ್ತಾರೆ. ಅವರಿಗೆ ದಿವಂಗತ ರಾಮಚಂದ್ರ ಗಟ್ಟಿ ಇವರ ಮಗ ಚಂದ್ರ ಗಟ್ಟಿ ಇವರ ಮಗ ನಾಗರಾಜ್ ಗಟ್ಟಿ ಕೋಟೆಕಾರ್ ಇವರು 28 ವರ್ಷ ಇಂಡಿಯನ್ ಆರ್ಮಿ ಎಲ್ಲಿ ಕೆಲಸ ಮಾಡಿರುತ್ತಾರೆ. ಇವರಿಗೆ ಡಿಸೆಂಬರ್ 31ಕ್ಕೆ ಇವರು ನಿವೃತ್ತಿಯನ್ನು ಹೊಂದಲಿಕ್ಕಿದ್ದಾರೆ. ಅವರಿಗೆ ಈ ಒಂದು ಸಂಸ್ಥೆಯಿಂದ ಇವತ್ತು ಅಭಿನಂದನಾ ಕಾರ್ಯಕ್ರಮವನ್ನು ನಾಗರಾಜ್ ಗಟ್ಟಿ ಇವರ ಬಾಳು ಬಂಗಾರವಾಗಲಿ, ಇವರಿಗೆ ಅಭಿನಂದನೆಯನ್ನು ಮಾಡಿದ ರಾಮಾನಂದ ಸ್ವಾಮೀಜಿಯವರು ಕೂಡ ನಮಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮ ಇದು ಸ್ವಾಮೀಜಿಯರ ಒಂದು ಅವತ್ತಿನ ಕನಸು ಈಗಲೂ ನನಸಾಗ್ತಾ ಉಂಟು. ಈ ವೈದ್ಯಕೀಯ ಈ ಒಂದು ಅವರಿಗೆ ಒಂದೊಂದು ಶಿಕ್ಷೆ ಕೊಡುವಂಥದ್ದು, ಅದೇ ರೀತಿ ಅವರು ಅದೇ ಮಾಡಿದ್ದು. ಸ್ವಾಮೀಜಿ ಕೂಡ ಆ ಒಂದು ಕಾಯಿಲೆ ಇದ್ದವರಿಗೆ, ಬಡತನ ಇದ್ದವರಿಗೆ, ಅದೇ ರೀತಿ ಬೇರೆ ಬೇರೆ ತಾಪತ್ರಯಗಳಿದ್ದವರಿಗೆಲ್ಲ ಅವರಿಗೆ ಸಮಾಧಾನಕರವಾಗಿ ಜೀವನ ನಡೆಸುವಂಥ ಒಂದು ವ್ಯವಸ್ಥೆಯನ್ನು ರೂಪುಗೊಳಿಸುವುದೇ ಸ್ವಾಮೀಜಿಯರ ಉದ್ದೇಶ ಆಗಿತ್ತು. ಅವರು ಸ್ವಾಮೀಜಿ ತಿಳ್ಕೊಂಡು ಬರೀ ಸನ್ಯಾಸ ತಿಳ್ಕೊಂಡು ಮಠದಲ್ಲಿ ಕೂತ್ಕೊಂಡು ಪೂಜೆ ಮಾಡಿಕೊಂಡು ಮಾತಿದ್ದಲ್ಲ, ಆ ಲೆಕ್ಕಕ್ಕೆ ತಕ್ಕ ಪೂಜೆ ಮಾಡಿಕೊಂಡು ಅದೇ ರೀತಿ ಎಲ್ಲರೂ ಹೊರಗೆ ಸಮಾಜದಲ್ಲಿ ಸಮಾಜ ಸೇವೆಯನ್ನೇ ಮಾಡ್ತಾ ಇದ್ರು. ಇವತ್ತು ಬಡವಗ್ಗರ ಮನೆ ಹೋಗ್ತಾ ಇದ್ದರು, ಬಡವರ ಅಲ್ಲಿ ಅವರ ಸ್ನಾನ ಮಾಡಿಸಿದ್ರು, ಆ ಮನೆ ಗುಡಿಸ್ತಿದ್ರು, ಆ ಮನೆ ಕಟ್ಟಲಿಕ್ಕೆ ಅವರಿಗೆ ಅವಕ್ಕೆ ವ್ಯವಸ್ಥೆ ಮಾಡ್ತಿದ್ರು. ಅಥವಾ ಇನ್ನಿತರ ಸಮಾಜದಲ್ಲಿ ಸ್ವಲ್ಪ ಆರ್ಥಿಕವಾಗಿ ಒಬ್ಬ ಸ್ಥಿತಿವಂತರಿದ್ದರೆ ಅವರಲ್ಲಿ ಮಾತಾಡಿ ರಿಕ್ವೆಸ್ಟ್ ಮಾಡಿ ಇಂತೆಂಥ ಒಂದು ಬಡಬಗ್ಗರಿದ್ದಾರೆ ಅವರಿಗೆ ಸಹಾಯ ಮಾಡಿ, ಅವರಿಗೆ ವಾಸ ಮಾಡಲು ಮನೆಗೆ ಒಂದು ವ್ಯವಸ್ಥೆ ಮಾಡಿಕೊಡಿ, ಅಥವಾ ಅವರಿಗೆ ಅನ್ನ ಆಹಾರಕ್ಕೆ ವ್ಯವಸ್ಥೆ ಮಾಡಿಕೊಡಿ. ಅವರಿಗೆ ಇಂಥ ಕಾಯಿಲೆ ಉಂಟು, ಕಾಯಿಲೆಗೋಸ್ಕರ ಆಸ್ಪತ್ರೆಗೆ ಸೇರಿಸಿ ಸ್ವಲ್ಪ ಅವರಿಗೆ ಧನ ಸಹಾಯ ಮಾಡಿ ಅನ್ನುವಂಥ ವಿಚಾರವನ್ನೇ ತಲೆ ಇಟ್ಟುಕೊಂಡು ಅವರು ಕೊನೆ ತನಕ ಅದನ್ನೇ ಮಾಡಿದರು. ಇವತ್ತು ನಾವು ಕೂಡ ಅದನ್ನೇ ಮಾಡ್ತಾ ಇದ್ದೇವೆ. ಈ ಸಭಾಂಗಣ ಅದಕ್ಕಾಗಿ ಮೀಸಲಾಗಿದ್ದು ನಡೀತಾ ಇದೆ. ಆದರೆ ನಾನು ಕೂಡ ಹೇಳುವಂಥದ್ದು, ಈ ಒಂದು ವ್ಯವಸ್ಥೆ ಒಳ್ಳೆಯ ವ್ಯವಸ್ಥೆ ಇಂಥದ್ದು. ಇದು ನಾವು ನೋಡ್ತಾ ಇದ್ದೇವೆ, ಇಲ್ಲಿ ಈ ಕೊಲ್ಲ ಪರಿಸರದಲ್ಲಿ ಕಾಯಿಲೆ ಇದ್ದವರು ಇವತ್ತು ಸಾವಿರಾರು ಮಂದಿ ಇರ್ಬೋದು, ಆದರೆ ಈ ಶಿಬಿರಕ್ಕೆ ಬಂದವರು ಇಲ್ಲಿ ಬೆರಳೆಣಿಕೆ ಇರ್ಬೋದು. ಆದರೂ ಕೂಡ ನಾನು ಹೇಳುವಂಥದ್ದು, ಇವತ್ತು ನಮ್ಮ ಡಾಕ್ಟರ್ ಹೇಳಿದಾಗೆ ಕಾಯಿಲೆ ಇಲ್ಲದವರು ಯಾರು ಇರಲಿಕ್ಕಿಲ್ಲ. ಆದರೂ ಕೂಡ ಇಂಥ ಪರಿಸ್ಥಿತಿಯಲ್ಲಿ ಬಂದು ಡಾಕ್ಟ್ರಲ್ಲಿ ಉಚಿತವಾಗಿ ನಾವು ಸಲಹೆ ಪಡೆದುಕೊಂಡು ಆನಂತರ ಅವರ ಸಲಹೆ ಮೇರೆಗೆ ನಾವು ಅದನ್ನು ಮುಂದಿನ ಕಾರ್ಯಕ್ರಮ ವಹಿಸಿಕೊಂಡ್ರೆ ನಮ್ಮ ಆರೋಗ್ಯ ಒಳ್ಳೆಯದಾಗ್ತದೆ, ಬಾಳು ಬಂಗಾರ ಆಗ್ತದೆ. ಈಗ ಸಪೋಸ್ ಈಗ ನನಗೆ ಒಬ್ಬನಿಗೆ ನನ್ನ ಮನೆಯಲ್ಲಿ ಕಾಯಿಲೆ ಉಂಟಾದರೆ ಆ ಕಾಯಿಲೆ ನನಗೆ ಮಾತ್ರ ನನ್ನ ಮನೆಯವರಿಗೂ ಕೂಡ ಅದೇ ಆ ಒಂದು ವ್ಯವಸ್ಥೆಯಲ್ಲಿ ಕಾಯಿಲೆ ಬರ್ತಾ ಇದೆ. ಎಲ್ಲರೂ ಕೂಡ ಅದರಲ್ಲೇ ಆ ಒಂದು ಪರಿತಪಿಸ್ತಾ ಇದ್ದಾರೆ. ಅದೇ ರೀತಿ ಇರುವಂಥ ಎಲ್ಲ ಕಾಯಿಲೆಗಳು ಕೂಡ ಆದಷ್ಟು ಬೇಗ ಗುಣಮುಖ ಆಗಬೇಕು. ಇಂಥ ಈ ಕ್ಯಾಂಪ್ಗಳನ್ನು ಎಲ್ಲ ಸದುಪಯೋಗಪಡಿಸ್ಕೊಳ್ಬೇಕು. ಅದಕ್ಕೂ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನಾನು ತುಂಬ ಕಡೆ ಇಂಥ ಕ್ಯಾಂಪ್ಗಳಿಗೆ ಹೋಗಿ ಎಲ್ಲ ನಾನು ಮಾತಾಡುವಾಗ ಹೇಳಿದ ಒಂದು ಮಾತು ಇದು, ನಮಗೆ ಇಲ್ಲಿ ಉಚಿತವಾಗಿ ಇವತ್ತು ವೈದ್ಯರು ಇವತ್ತು ನಮಗೆ ಇದು ಸಲಹೆ ಕೊಡ್ತಾರೆ, ಅದೇ ರೀತಿ ಬೇಕಾದ ಟ್ರೀಟ್ಮೆಂಟ್ ಕೊಡ್ತಾರೆ. ಟ್ರೀಟ್ಮೆಂಟು ಅವರ ಕೈಯಿಂದ ಆಗದೆ ಹೊರಗೆ ಬೇಕಾದರೆ ಅವರು ವ್ಯವಸ್ಥೆ ಮಾಡ್ತಾರೆ. ಅಂಥ ವೈದ್ಯರುಗಳು ನಮ್ಮೊಂದಿಗೆ ಇದ್ದರೆ ಅವರಿಗೆ ನಮ್ಮ ಈ ಎಲ್ಲ ದೇವರುಗಳು ಪ್ರಥಮವಾಗಿ ಅವರ ಜೀವಕ್ಕೆ, ಅವರ ಕುಟುಂಬಕ್ಕೆ ಎಲ್ಲರೂ ಆರೋಗ್ಯವನ್ನು ಕೊಟ್ಟು ಅವರು ಆರೋಗ್ಯವಂತಿದ್ದರೆ ಮಾತ್ರ ನಮ್ಮಂಥ ಅನಾರೋಗ್ಯಸ್ಥರಿಗೆ ಮಾತ್ರ ಅವರು ಸಲಹೆ ಕೊಡ್ತಾರೆ, ಔಷಧಿ ಕೊಡ್ತಾರೆ. ಅದೇ ರೀತಿ ಎಲ್ಲ ವೈದ್ಯರು ಕೂಡ ಎಲ್ಲರೂ ಆರೋಗ್ಯವಂತರಾಗಿರಬೇಕು ಅಂತ ನಾನು ಕೇಳಿಕೊಂಡು ನನ್ನ ಎರಡು ಮಾತು ಮುಗಿಸ್ತೇನೆ. ನಮ್ಮ ವಕೀಲರಿಗೆ ಧನ್ಯವಾದಗಳು. ಹಾಗೆ ಇವತ್ತಿನ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಶ್ರೀ CA ಶಾಂತಾರಾಮ ಶೆಟ್ಟಿ, ಸಭಾಪತಿಗಳು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ದಕ್ಷಿಣ ಕನ್ನಡ ಜಿಲ್ಲೆ. ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ ನಮ್ಮ ಡಾಕ್ಟ್ರು ಬಹಳ ಚಂದ ಹೇಳಿದರು. ಆದರೆ ಸಣ್ಣ ಪುಟ್ಟದಾಗಿ ಕೆಲವೊಮ್ಮೆ ನಾವು
ಯಾವುದೇ ಸೇವೆ ಮಾಡುವಾಗ ಅವೇರ್ನೆಸ್, ಬಹುಶಃ ನಾವು ವೀಲ್ ಚೇರ್ ಕೊಡ್ತೇವೆ ಬೇರೆ, ಅದು ಬಂದ ನಂತರ. ಆದರೆ ಬರುವ ಮುಂಚೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳಿದಾಗೆ ಅದನ್ನು ಅಲ್ಲಲ್ಲಿ ಮಾಡ್ತಾ ಇದ್ದೇವೆ. ಬಹುಶಃ ಕ್ಯಾನ್ಸರ್ ಅಂತ ಹೇಳಿದಾಗೆ ಬಹುಶಃ ಇಲ್ಲಿ ಫಸ್ಟ್ ಪೇಷಂಟ್ಗಳಿಗೆ, ನಾನು ತುಂಬ ಕ್ಯಾನ್ಸರ್ ಪೇಷಂಟ್ಗಳಲ್ಲಿ ಡಿಟೆಕ್ಟ್ ಆದಾಗ ನಮ್ಮನ್ನು ಅಪ್ರೋಚ್ ಆದರೆ ಅವರಿಗೆ ಧೈರ್ಯ ಕೊಡಬೇಕಷ್ಟೇ. ಧೈರ್ಯ ಅಂತ ಹೇಳಿದರೆ ಏನಿಲ್ಲ ಕ್ಯಾನ್ಸರ್ ಅಂತ ಹೇಳೋ ಧೈರ್ಯ ಬಂದಾಗ ಅವರು ಬಹುಶಃ ಒಂದು 5 ವರ್ಷ ಬದುಕುವವರು 10 ವರ್ಷ ಬದುಕಬಹುದು. ಬಹುಶಃ ನನ್ನ ತಂದೆಗೆ ಸಹ ಕ್ಯಾನ್ಸರ್ ಬಂದಾಗ ಅವರಿಗೆ 74 ಇಯರ್ಸು. ಆದರೆ ಅವರು ಸರ್ಜರಿ ಮಾಡಿ ಮತ್ತೆ 10 ವರ್ಷ, ಅವರಿಗೆ ಕ್ಯಾನ್ಸರ್ ಸಾಯೋವರೆಗೂ ಅವ್ರಿಗೆ ಗೊತ್ತೇ ಇಲ್ಲ ಕ್ಯಾನ್ಸರ್ ಅಂತ, ಪುನಃ 10 ವರ್ಷ ಬದುಕಿದ್ರು. ಆಗ ನಾವು ಯಾಕೆ ಕ್ಯಾನ್ಸರ್ ಬಂತು, ಅವರು ಸ್ಮೋಕಿಂಗ್ ಇಲ್ಲ, ಡ್ರಿಂಕಿಂಗ್ ಇಲ್ಲ, ಬ್ಯಾಡ್ ಹ್ಯಾಬಿಟ್ ಇಲ್ಲ, ವಂಶ ಪಾರಂಪರ್ಯ ಫ್ಯಾಮಿಲಿ ಹಿಸ್ಟ್ರಿ ಸಹ ಇಲ್ಲ ಅಂತ ಹೇಳುವಾಗ ನಮಗೆ ಯಾಕೆಂತ ಗೊತ್ತಾಗಿಲ್ಲ. ಕೊನೆಗೆ ನಮಗೆ ಗೊತ್ತಾದ್ದು, ನಾವು ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ ಲೇಬರ್ ಕೆಲಸ ಮಾಡೋರು. ಹಾಗಾಗಿ ಅಲ್ಲಿ ಫರ್ಟಿಲೈಸರನ್ನು ಎಷ್ಟೋ ವರ್ಷದಿಂದ ಅವರು ಬಾಯಿಗೆ ಏನು ಕಟ್ಟಿಕೊಳ್ಳಿ ಅಥವಾ ಮಾಸ್ಕ್ ಏನು ಹಾಕ್ಕೊಳ್ಳಿ ಸಿಂಪಡಿಸ್ತಾ ಇದ್ರು. ಆ ಫರ್ಟಿಲೈಸರ್ದಿಂದ ಬಂದಿರ್ಬೋದು ಅಂತ ಹೇಳುವ ಒಂದು ಊಹೆಯಿಂದ ನಾವು ಅಲ್ಲಿ ಆ ರೀತಿಯ ಒಂದು ಕನ್ಕ್ಲೂಷನ್ ಇತ್ತು. ಆಗ ಬಹುಶಃ ಕ್ಯಾನ್ಸರ್ ಡಾಕ್ಟರ್ ಹೇಳಿದಾಗೆ ಯಾರಿಗೂ ಬರ್ಬೋದು. ಬಹುಶಃ ನಾವಿಲ್ಲಿ ಕೂತಲ್ಲಿ ಯಾರಿಗೂ ಕ್ಯಾನ್ಸರ್ ಇರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಒಂದು 70 ವರ್ಷ ಆದ ನಂತರ ಕ್ಯಾನ್ಸರ್ ಬರಲಿ ಏನೇ ಬರಲಿ, ನಮಗೆ ಬೋನಸ್ ಎಷ್ಟು ದಿನ ಬದುಕ್ತೇವೆ ಅಷ್ಟೊಂದು. ಒಂದು ಈಗ ಲೈಫ್ ಎಕ್ಸ್ಪೆಕ್ಟೆನ್ಸಿ 50 ವರ್ಷ ಇದ್ದದ್ದು 74 ಇಯರ್ಸ್ ಆಗಿದೆ. ದಟ್ ಈಸ್ ಎ ಗ್ರೇಟೆಸ್ಟ್. ಯಾಕಂದರೆ ಮೊದಲು ಎವರೇಜ್ ನಾವು 50 ವರ್ಷಕ್ಕೆ 40 ವರ್ಷಕ್ಕೆ ಸಾಯ್ತಾ ಇತ್ತು. ಬಹುಶಃ ಈಗ ಅಡ್ವಾನ್ಸ್ ಆಗಿದೆ ಮೆಡಿಕಲ್. ಬಹುಶಃ ಸಾಧಾರಣ ಯಾವುದೇ ಕಾಯಿಲೆ ಬಂದರೂ ಸಹ ನಾವು ಬದುಕುವಂಥ ಚಾನ್ಸಸ್ ಇದೆ. ಹಾಗಾಗಿ ಕ್ಯಾನ್ಸರ್ ನನ್ನ ಪ್ರಕಾರ ಅದೊಂದು ಡಿಸೀಸ್ ಅಲ್ಲ. ನಾನು ಡಾಕ್ಟರ್ ಅಲ್ಲ, ಆದರೆ ನಾನು ತಿಳಿದುಕೊಂಡ ಪ್ರಕಾರ ಅದು ಏನಂತೇಳಿ ಸೆಲ್ಸ್ ಮಲ್ಟಿಪಲ್ ಆಗೋದು. ನಮ್ಮಲ್ಲಿ ಸೆಲ್ ಸತ್ತಾಗ ಹೊಸ ಸೆಲ್ ಉತ್ಪತ್ತಿ ಆಗೋದು ಸಂಖ್ಯೆಗಿಂತ ಜಾಸ್ತಿ ಮಲ್ಟಿಪಲ್ ಆದಾಗ ಅದು ಬಹುಶಃ ಡಿಸಾರ್ಡರ್ ಆಗಿ ಅದಕ್ಕೆ ಒಂದು ದೊಡ್ಡ ಯಾವುದೋ ಒಂದು ಗಡ್ಡೆ ಏನೋ ಸ್ಟಾರ್ಟ್ ಆಗ್ತದೆ. ಬಹುಶಃ ಇದು ನಮ್ಮ ದೇಶದಲ್ಲಿ ಜಾಸ್ತಿ ಇದೆ ಅಂತ ಹೇಳೋದಕ್ಕಿಂತ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದರೆ ಅಮೇರಿಕ ಎಲ್ಲ ಕ್ಯಾನ್ಸರ್ ಇನ್ನೂ ಜಾಸ್ತಿ ಇದೆ. ಹಾಗಾಗಿ ನಾವು ಸಾಧಾರಣ ತೊಂದರೆ ಇಲ್ಲ ಅಂತ ಹೇಳುವಂಥ ಒಂದು ಇದು ಸಹ ನಮಗಿರಬೇಕು. ಬಹುಶಃ ನಾವು ಕ್ಯಾನ್ಸರ್ ಅವೇರ್ನೆಸ್ ಮಾಡಿದಾಗ ನಮ್ಮಲ್ಲಿ ಕೆಲವು ಟೈಮ್ ಕೆಲವರಿಗೆ ಡಿಟೆಕ್ಟ್ ಆದಾಗ ಮತ್ತೆ ಸಹ ಹಿಂದೆ ಹಾಕ್ತಾರೆ. ಅದನ್ನು ಸರಿಪಡಿಸ್ಕೊಳ್ಬೇಕು, ಬೇಡ ಮುಂದೆ ಹೋದರೆ ಏನಾಗ್ತದೆ ಅಂತ. ಖಂಡಿತ ಇಲ್ಲ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಇದೆ. ನಮ್ಮಲ್ಲಿ ಎಷ್ಟೋ ಜನ ಉಳಿದಿದ್ದಾರೆ. ಅವರು ಬಹುಶಃ ಇವತ್ತು ನಮಗಿಂತೂ ಸಹ ಒಳ್ಳೆ ಇದಾಗಿದ್ದಾರೆ. ಆದರೆ ಬ್ಯಾಡ್ ಹ್ಯಾಬಿಟ್ಗಳು ಬಹುಶಃ ನಾವು ಕೆಲವು ಕಡೆ ನಾವು ರೆಡ್ ಕ್ರಾಸಲ್ಲಿ ಅವೇರ್ನೆಸ್ ಕೊಡ್ತೇವೆ ಟೊಬೆಕೊ ಡೇ ದಿನ. ಆದರೆ ಕೆಲವರು ಹೇಳ್ತಾರೆ, ಏನು ಮಾರೆ ಅವನು ದಿನ ಸಿಗರೇಟ್ ಸೇರ್ತಾನೆ, 90 ವರ್ಷ ಬದುಕಿದ್ದಾನೆ, ದಿನ ಡ್ರಿಂಕ್ಸ್ ಕುಡಿತಾನೆ, ಅವನಿಗೆ ಏನಾಗಿಲ್ಲ. ಆದರೆ ಕೆಲವು ಟೈಮ್ ಅವರ ಫ್ಯಾಮಿಲಿ ಹಿಸ್ಟ್ರಿ, ಅವರ ಜೀನ್ ಸ್ಟ್ರಾಂಗ್ ಇರ್ತದೆ, ಅವ್ರಿಗೆ ಏನು ಕುಡಿದ್ರೂ ಏನಾಗೋದಿಲ್ಲ. ಆದರೆ ಪ್ರೊಬ್ಯಾಬಿಲಿಟಿ ಜಾಸ್ತಿ. ನೀವು ಸ್ಮೋಕಿಂಗ್ ಮಾಡಿದರೆ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳು ಜಾಸ್ತಿ. ದಯವಿಟ್ಟು ಮಾಡಬೇಡಿ ಅಂತ ಹೇಳೋದು. ಡ್ರಿಂಕ್ಸ್ ಮಾಡಿದರೆ ಡೈಲಿ ಡ್ರಿಂಕ್ಸ್ ಏನೋ ಒಂದು 60 ml ಕುಡಿದ್ರೆ ಅವರು 90 ವರ್ಷ ಬದುಕ್ತಾರೆ, ಕರೆಕ್ಟ್. ಆದರೆ ಅದು ಬದುಕ್ತಾರೆ ಅಂತ ಹೇಳೋದು ಒಂದು ವಿಷಯ. ಆದರೆ ಡ್ರಿಂಕ್ಸ್ ಬಿಟ್ಟರೆ ಖಂಡಿತ ನೀವು ಸಾಯುವ ಅಥವಾ ಕ್ಯಾನ್ಸರ್ ಬರುವ ಸಾಧ್ಯತೆ ಕಮ್ಮಿ ಹೇಳೋದಕ್ಕೆ 100 ಉದಾಹರಣೆ ಇದೆ. ಹಾಗಾಗಿ ಆ ರೀತಿಯ ಒಂದು ಇದು ಮಾಡಬಾರ್ದಂತೆ. ಆದರೆ ಇವತ್ತು ಯಂಗನ್ ಜನರೇಷನ್ನು ಬಹಳ ಬೇಜಾರಾಗ್ತಾ ಇದೆ. ಯಾಕಂದರೆ ನಾವು ಕಾಲೇಜಲ್ಲಿ ನೋಡ್ತೇವೆ ಡ್ರಿಂಕ್ಸು ಮತ್ತು ಸ್ಮೋಕಿಂಗ್ ಮಾಡ್ತಾ ಇರ್ತಾರೆ. ಅವರು ಆ ಒಂದು ಇನ್ಸ್ಟೆಂಟ್ ಆ ಒಂದು ಜಸ್ಟ್ ಒಂದು ನಿಮಿಷನ ಒಂದು ಅರ್ಧ ಗಂಟೆ ಒಂದು ಖುಷಿಗೋಸ್ಕರ ಇಡೀ ಜೀವನವನ್ನೇ ಹಾಳು ಮಾಡಿಕೊಳ್ತಾರೆ. ಆದರೆ ಮತ್ತೆ ಅದನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಆದಷ್ಟು ಅವೇರ್ನೆಸ್ ಕೊಡ್ತೇವೆ. ದಯವಿಟ್ಟು ನಾವು ನಮ್ಮ ಮಕ್ಕಳಿಗೆ ಅಟ್ಲೀಸ್ಟು ಈ ಸ್ಮೋಕಿಂಗು ಡ್ರಿಂಕ್ಸು ಅದರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕೊಡಬೇಕು. ನಾನು ಡ್ರಿಂಕ್ಸ್ ಸ್ಮೋಕ್ಸ್ ಮಾಡೋದಿಲ್ಲ ಅಂದರೆ ನನ್ನ ಫ್ಯಾಮಿಲಿ ಡ್ರಿಂಕ್ಸ್ ಸ್ಮೋಕಿಂಗ್ ಅಂದರೆ ಒಂದು ಭಾಳ ದೊಡ್ಡ ಅಯ್ಯೋ ಅವನು ಡ್ರಿಂಕ್ಸ್ ಮಾಡ್ತಾನ ಮರ ಸ್ಮೋಕಿಂಗ್ ಮಾಡ್ತಾನ ಅಂತ ಹೇಳುವ ಒಂದು ಗಿಲ್ಟಿ ಕಾನ್ಸಿಯಸ್ಸನ್ನು ಮಕ್ಕಳಿಗೆ ಹಾಕಬಹುದು. ಅದು ಬರಬಾರ್ದು. ಅಲ್ಲದಿದ್ದರೆ ಡ್ರಿಂಕ್ಸ್ ಸ್ಮೋಕಿಂಗ್ ಮಾಡೋವನ್ನು ನೋಡು ಮಾರೆ ಅವನ ಸ್ಟೈಲ್ ಅಂತ ಹೇಳಿದರೆ ಇವನು ಸ್ಟೈಲ್ ಮಾಡಲಿಕ್ಕೆ ಹೊರಡ್ತಾನೆ. ಹಾಗಾಗಿ ಮಕ್ಕಳಿಗೆ ನಾವು ಅವೇರ್ನೆಸ್ ಕೊಡಬೇಕು. ನಾವು ಯಾವ ರೀತಿ ಇರ್ತೇವೆ ಅದನ್ನು ಹೊಂದಿಕೊಂಡು ನಮ್ಮ ಮಕ್ಕಳು ಅದನ್ನು ಕಲಿತಾರೆ. ಇನ್ನೊಂದು ಸಂಘ ದೋಷ. ಬಹುಶಃ ಅವರಿಗೆ ಆ ಸಣ್ಣ ಪ್ರಾಯದಲ್ಲಿ ಅವರಿಗೆ ಅವರ ಫ್ರೆಂಡ್ಸ್ ಸರ್ಕಲ್ ಆ ರೀತಿ ಇರ್ತದೆ, ಅದಕ್ಕೆ ಟ್ರ್ಯಾಪ್ ಆಗಿಬಿಡ್ತಾರೆ. ಯಾಕೆಂದರೆ ನಾನು ಬಣ್ಸ್ ಹಾಸ್ಟೆಲಲ್ಲಿರುವಾಗ ನನಗೆ ಅಲ್ಲಿ ಡ್ರಿಂಕ್ಸ್ ಸ್ಮೋಕಿಂಗ್ ಬಗ್ಗೆ ತುಂಬ ಇದಿತ್ತು. ಆಗ ಒಬ್ಬ ಹೆಸರು ಹೇಳೋದಿಲ್ಲ, ಒಬ್ಬ ಹುಡುಗ ನನಗೆ ಹೇಳಿದ್ರು, ನಾನು CA ಮಾಡ್ತಾ ಇರುವಾಗ, ನಿನಗೆ ಡ್ರಿಂಕ್ಸ್ ಮಾಡದೇ ಇದ್ದರೆ ಹುಡುಗಿಯರು ಲೈಕ್ ಮಾಡೋದಿಲ್ಲ ಅಂತೇಳಿ. ಆಗ ನನಗೂ ತಲೆ ಬಿಸಿ ಆಯ್ತು, ಹೌದಾ ಮಾರ ಇದು ಅಂತ. ಮತ್ತೆ ಅವನು ಯಾಕೆ ಹೇಳಿದ ಅಂತ ಹೇಳಿದ್ರೆ ಅವನು ನಮಗೆ ಡ್ರಿಂಕ್ಸ್ ಕುಡಿಬೇಕಂತ ಹೇಳೋದಕ್ಕೆ ಮೋಟಿವೇಶನ್ ಮಾಡಿದಷ್ಟೇ. ಹಾಗಾಗಿ ದಟ್ ಈಸ್ ರಾಂಗ್. ಹಾಗಾಗಿ ನಾವು ಸರಿಯಾದ ಚಿಂತನೆ ಮಾಡಿದಾಗ ಎಷ್ಟೋ ಒಳ್ಳೆಯ ಹ್ಯಾಬಿಟ್ಗಳು, ಬ್ಯಾಡ್ ಹ್ಯಾಬಿಟ್ ಇದೆ, ಗುಡ್ ಹ್ಯಾಬಿಟ್ ಇದೆ. ಈಗ ನಾನು ಚಾರ್ಟರ್ಡ್ ಅಕೌಂಟೆಂಟ್, ಈಗ ನಮ್ಮ ಹರೀಶ್ ರೈ ಅವರಿದ್ದಾರೆ ಪತ್ರಕರ್ತರು, ನಾವೆಲ್ಲ ರೆಡ್ ಕ್ರಾಸಲ್ಲಿ ನಮ್ಮ ಬ್ಯಾಡ್ ಹ್ಯಾಬಿಟೇ ಸೋಷಿಯಲ್ ಸರ್ವಿಸ್. ನಮಗೆ ಡ್ರಿಂಕ್ಸ್ ಮಾಡಲಿಕ್ಕೆ ಬುರ್ಸೋದಿಲ್ಲ, ಸ್ಮೋಕಿಂಗ್ ಮಾಡಲಿಕ್ಕೆ ಬುರ್ಸೋದಿಲ್ಲ. ಹಾಗಾಗಿ ಒಳ್ಳೆಯ ಹ್ಯಾಬಿಟ್ಗಳನ್ನು ನಾವು ಕಲ್ಟಿವೇಟ್ ಮಾಡಿಕೊಂಡ್ರೆ ಬ್ಯಾಡ್ ಹ್ಯಾಬಿಟ್ ಖಂಡಿತ ಎಂಟರ್ ಆಗೋದಿಲ್ಲ ಅಂತ ಹೇಳೋದಕ್ಕೆ ಎಷ್ಟೋ ಉದಾಹರಣೆಗಳಿದೆ. ಹಾಗಾಗಿ ಇವತ್ತಿನ ಈ ಕ್ಯಾಂಪ್ನಲ್ಲಿ ನಮ್ಮ ರೆಡ್ ಕ್ರಾಸಿನಿಂದ ಬಹುಶಃ ಇವತ್ತು ರಕ್ತದಾನ ಸಹ ನೀವು ಮಾಡ್ತಾ ಇದ್ದೀರಿ.
ಮುಂದಿನ ದಿನದಲ್ಲಿ ನಮ್ಮ ರೆಡ್ ಕ್ರಾಸಿನಿಂದ ಏನಾದರೂ ಯಾವುದೇ ವಲ್ನರೇಬಲ್ ವೀಕರ್ ಸೆಕ್ಷನ್ಗಳಿಗೆ ಏನಾದರೂ ಅಗತ್ಯ ಇದ್ದಲ್ಲಿ ನಮ್ಮ ಸೇವೆ ಹ್ಯುಮ್ಯಾನಿಟಿ ಸರ್ವಿಸನ್ನು ನಾವು ಮಾಡ್ತೇವೆ. ಅದು ಬಹುಶಃ ಪೇಷಂಟ್ಗಳಿಗೆ ಏನಾದರೂ ಅಗತ್ಯ ಇದ್ದರೆ ಇವತ್ತು ಮೆಡಿಕಲ್ ಕ್ಯಾಂಪ್ಗಳು ಅಥವಾ ನಮ್ಮ ಯಾರಿಗೆ ಕನ್ನಡಕ ಬೇಕಿದ್ರೆ ಅದನ್ನು ಕೊಡ್ಬೋದು, ವೀಲ್ ಚೇರ್ ಕೊಡ್ಬೋದು ಅಥವಾ ಕ್ರಚಸ್ ಊರುಗೋಲು ಕೊಡ್ಬೋದು. ಇಂಥ ತುಂಬ ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ. ಬಹುಶಃ ನಿಮಗೆ ಯಾರಾದರೂ ರೆಡ್ ಕ್ರಾಸ್ ಮೆಂಬರ್ಸ್ ಪರಿಚಯ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಆದರೆ ನೀವು ಸರ್ಕಾರ ಕೊಡಲಿಲ್ಲ ಅಂತ ಹೇಳಿ ಕೂತ್ಕೊಳ್ಳೋದು ಬೇಡ, ಖಂಡಿತ ನಾವು ಕೊಡ್ತೇವೆ. ನಮ್ಮ ರೆಡ್ ಕ್ರಾಸ್ನ ರಕ್ತದಾನದ ಬಗ್ಗೆ ಒಂದು ನಿಮಿಷ ಹೇಳ್ತೇನೆ, ಯಾಕೆಂದರೆ ಇವತ್ತು ರಕ್ತ ಕೊಡುವುದು ನೀವು ಅದರ ಇಂಪಾರ್ಟೆನ್ಸ್ ಬಗ್ಗೆ ಒಂದು ನಿಮಿಷ ಹೇಳ್ತೇನೆ. ನಾವು ಪ್ರತಿ ತಿಂಗಳು 500ರಿಂದ 600 ಯೂನಿಟು ಸಾಧಾರಣ ಲೇಡಿ ಗೋಷನ್ ಹಾಸ್ಪಿಟ್ಲಲ್ಲಿ ಉಚಿತವಾಗಿ ರಕ್ತವನ್ನು ಕೊಡ್ತೇವೆ. ಅಲ್ಲಿ ಡೈಲಿ 20ರಿಂದ 25 ಡೆಲಿವರಿ ಆಗ್ತದೆ. ಹಾಗಾಗಿ ಕಳೆದ 8-10 ವರ್ಷಗಳಿಂದ ರಕ್ತದ ಕೊರೆಯಿಂದ ಯಾವುದೇ ಒಂದು ಹೆರಿಗೆಯಿಂದ ಮಗು ಅಥವಾ ಬಾಣಂತಿಗೆ ಯಾವುದೇ ಪ್ರಾಬ್ಲಮ್ ಆಗಲಿಲ್ಲ. ಅಂತ ಒಂದು ಬಹುಶಃ ಯಾವುದೇ ರೀಪ್ಲೇಸ್ಮೆಂಟ್ಸ್ ಹಾಕೊಳ್ಳೋದು ಉಚಿತವಾಗಿ ನಾವು ಕೊಡ್ತಾ ಇದ್ದೇವೆ. ಅದು ಬಹುಶಃ ನೀವು ಇವತ್ತು ಕೊಡುವ ಈ ರಕ್ತಗಳು ಅಂತ ಒಂದು ಒಳ್ಳೆಯ ದಾನಕ್ಕೆ ಮುಟ್ತದೆ ಅಂತ ಹೇಳೋದಕ್ಕೆ ನಾನು ಹೇಳ್ತಾ ಇದ್ದೇನೆ. ಹಾಗೂ ನಾವು ಒಂದು ಸೆಂಟಿನರಿ ಬಿಲ್ಡಿಂಗ್ ಅಂತ ನಮ್ಮ ಒಂದು 6 ಕೋಟಿಯ ಪ್ರಾಜೆಕ್ಟು ಇನ್ನೊಂದು 4 ತಿಂಗಳಲ್ಲಿ ನಮ್ಮ ರೆಡ್ ಕ್ರಾಸ್ DC ಆಫೀಸ್ ಬ್ಯಾಕ್ ಸೈಡ್ ಬರ್ತದೆ. ಅಲ್ಲಿ ನಾವು ಮಾನವೀಯ ಸೇವೆಗೆ ಬಹುಶಃ ಮುಂಚೂಣಿಯಲ್ಲಿರುವಂತೆ ಎಲ್ಲ ಯಾವುದೇ ಇದು ಬಂದು ಬಹುಶಃ ಡಿಸೆಬಿಲಿಟಿ ಇರ್ಬೋದು ಅಥವಾ ಯಾವುದೇ ಹೆಲ್ತ್ ಸಂಬಂಧಪಟ್ಟ ಅಗತ್ಯ ಇದ್ದಲ್ಲಿ ರೆಡ್ ಕ್ರಾಸು ಆ ಬಿಲ್ಡ್ ಇನ್ಫ್ರಾಸ್ಟ್ರಕ್ಚರ್ ಕಂಪ್ಲೀಟ್ ಆದ ನಂತರ ಅಲ್ಲಿ ಸೇವೆ ಮಾಡಲಿಕ್ಕೆ ನಾವು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಿ ಇದ್ದರೂ ಸಹ ಮಾಡ್ತೇವೆ ಅಂತ ಹೇಳುವ ಆಶ್ವಾಸನೆಯಿಂದ ಇವತ್ತು ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ ಎಲ್ಲ ಸಂಸ್ಥೆಗಳಿಗೂ ಹಾಗೂ ಈ ಒಂದು ಪರಿಸರದಲ್ಲಿರುವ ಎಲ್ಲ ನಮ್ಮ ಮಹನೀಯರಿಗೆ ನನ್ನ ವಂದನೆಯನ್ನು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಒಳ್ಳೆಯ ಒಂದು ವಚನವನ್ನು ನೀಡಿದ್ರು ಅವರು. ಹಾಗೆ ಈಗ ಧನ್ಯವಾದವನ್ನು ನೀಡಲಿಕ್ಕೆ ಬರ್ತಾ ಇದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯಾಕೆಂದರೆ ಮುಂದೆ